ಎಸ್ ಪ್ರಮೋಟರ್ಸ್ ಅಂಡ್ ಡೆವಲಪರ್ಸ್ ನಾರ್ಥನ್ ಸ್ಕೈ ಅಪಾರ್ಟ್ಮೆಂಟ್, ಡಬಲ್ ಸ್ಟಾರ್ ರೈಸ್ ಮತ್ತು ಡೇರಿ ಡೇ ಮುಖ್ಯ ಪ್ರಾಯೋಜಕರಾಗಿರುವಂತಹ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸೊ ಚುನಾವಣೆ ಹತ್ತಿರ ಬರುತ್ತಿದ್ದಂತೆ ಪ್ರತಿಭಟನೆಗಳು, ಹೋರಾಟಗಳು ಒಂದಿಷ್ಟು ಜಾಸ್ತಿ ಶುರು ಆಗ್ತಾ ಇವೆ. ಅದರಲ್ಲೂ ಕೂಡ BJPಯ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ಅವರು ಕರ್ನಾಟಕಕ್ಕೆ ಬಂದು 3 ದಿನಗಳ ಭೇಟಿ ಕೊಟ್ಟು ಹೋದ ನಂತರ BJP ಅವರಿಗೆ ಚುನಾವಣೆ ಹತ್ತಿರದಲ್ಲಿದೆ ಎನ್ನುವಂಥ ಒಂದು ನೆನಪು ಆಗ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ಈ ಬೈಕ್ ಚಲೋ ಅಥವಾ ಬೈಕ್ ರ್ಯಾಲಿ ಅಥವಾ ಮಂಗಳೂರು ಚಲೋ ಎನ್ನುವುದು ನಮಗೆ ಒಂದಿಷ್ಟರ ಮಟ್ಟಿಗೆ ಸ್ಪಷ್ಟವಾಗಿ ಕೇಳ್ತಾ ಉಂಟು. ಅದಕ್ಕೆ ಮುಖ್ಯ ಕಾರಣ ಇದಕ್ಕೆ ಕಾಂಗ್ರೆಸ್ನವರು ಮಾಡಿದಂಥ ವಿರೋಧ. ಬಹುಶಃ ಒಂದು ವೇಳೆ ವಿರೋಧ ಮಾಡದೇ ಇದ್ದಿದ್ರೆ ಇದು ತನ್ನ ಪಾಡಿಗೆ ಅದು ಆಗಿ ಹೋಗ್ತಾ ಇತ್ತೋ ಏನೋ. ಆದರೆ ವಿರೋಧಗಳು ಕೇಳಿ ಬಂತು. ಅದಕ್ಕೆ ಪರ್ಯಾಯವಾಗಿ ಸಾಮರಸ್ಯ ನಡಿಗೆ ಮಾಡ್ತೇವೆ ಅಂತೇಳಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ B. ರಮಾನಾಥ್ ರೈ ಅವರು ಹೇಳಿದರು. ಅದಕ್ಕೆ ಸರಿಯಾಗಿ ಮತ್ತೊಂದೆಡೆ ಮಂಗಳೂರು ಚಲೋಗೆ ಪೊಲೀಸ್ ಕಮಿಷನರ್ ಮಂಗಳೂರಿದ್ದು ಮತ್ತು ಹಾಗೆ ಅಕ್ಕಪಕ್ಕದ ಜಿಲ್ಲೆಗಳ ಪೊಲೀಸ್ ವರಿಷ್ಠಾಧಿಕಾರಿಗಳು ಅನುಮತಿಯನ್ನು ನಿರಾಕರಿಸಿದರು. ಎಲ್ಲ ಆದ ಬಳಿಕ ನಿಜಕ್ಕೂ ಈ ಮಂಗಳೂರು ಚಲೋ ಎನ್ನುವುದು ಇಡೀ ರಾಜ್ಯದಲ್ಲಿ ಒಂದು ರೀತಿಯ ಸಂಚಲನ ಮೂಡಿಸ್ತಾ ಇದೆಯೇನೋ ಅಂತ ಅನಿಸ್ತಾ ಉಂಟು. ಆ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡ್ತೇವೆ. ಅದಕ್ಕಿಂತ ಮೊದಲು ಒಂದಿಷ್ಟು ನಾಯಕರು ಈ ಬಗ್ಗೆ ತಮ್ಮ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಮೊದಲಿಗೆ ದಕ್ಷಿಣ ಕನ್ನಡ BJPಯ ಪ್ರಧಾನ ಕಾರ್ಯದರ್ಶಿಯಾಗಿರುವಂಥ ಉಮಾನಾಥ್ ಕೋಟ್ಯಾನ್ ಏನು ಹೇಳಿದ್ದಾರೆ ಅಂತೇಳಿ ಒಮ್ಮೆ ನೋಡಿಕೊಂಡು ಬರೋಣ. ಸೆಪ್ಟೆಂಬರ್ 7ರಂದು ಕರ್ನಾಟಕ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಮಂಗಳೂರು ಚಲೋ ಕಾರ್ಯಕ್ರಮಕ್ಕೆ ಬರುವಂತಹ ಏನು ದ್ವಿಚಕ್ರ ವಾಹನಗಳ ರ್ಯಾಲಿಯನ್ನು ಇವತ್ತು ಸಿದ್ದರಾಮಯ್ಯನವರ ಸರ್ಕಾರ ತಡೆ ಹಿಡಿದಿದೆ. ಈ ಒಂದು ಕಾರ್ಯಕ್ರಮ ಆಗಬಾರ್ದೆಂಬ ದೃಷ್ಟಿಯಲ್ಲಿ ಇವತ್ತು ಎಲ್ಲ ಕಡೆಗಳಲ್ಲಿ, ಎಲ್ಲ ಜಿಲ್ಲೆಗಳಲ್ಲಿ ಇವತ್ತು ಇದಕ್ಕೆ ತಡೆಯನ್ನು ನೋಡುವಂಥ ಕೆಲಸ ಮಾಡಿ ನಮ್ಮ ನಾಯಕರನ್ನು, ನಮ್ಮ ಕಾರ್ಯಕರ್ತರನ್ನು ಇವತ್ತು ಬೇರೆ ಬೇರೆ ಭಾಗಗಳಲ್ಲಿ ಬಂಧಿಸುವಂಥದ್ದು ನಾವು ನೋಡ್ತಾ ಇದ್ದೇವೆ. ನಮ್ಮದು ಬಹಳ ಒಂದು ಶಿಸ್ತಿನ ಪಕ್ಷ, ಶಿಸ್ತಿನ ರೀತಿಯಲ್ಲಿ ನಾಡದು ನಡೆಯತಕ್ಕಂತಹ ಈ ಒಂದು ರ್ಯಾಲಿಯಲ್ಲಿ ಸುಮಾರು 20ರಿಂದ 25 ಸಾವಿರ ಬೈಕ್ಗಳು ಭಾಗವಹಿಸುವಂಥದ್ದು, ಬೈಕ್ಗಳು ಪಾಲ್ಗೊಳ್ಳುವಂಥದ್ದು ಇತ್ತು. ಬಹುಶಃ ಇದು ಯಾವುದೇ ರೀತಿಯ ಗೊಂದಲ ಅಥವಾ ಯಾವುದೇ ರೀತಿಯ ಗಲಾಟೆ ಮಾಡುವ ಉದ್ದೇಶ ಭಾರತೀಯ ಜನತಾ ಪಾರ್ಟಿಗೆ ಇಲ್ಲ, ಮತ್ತು ಈ ಒಂದು ರ್ಯಾಲಿಯ ಉದ್ದೇಶನೂ ಅಲ್ಲ. ಜನರಿಗೆ, ಕರ್ನಾಟಕ ರಾಜ್ಯದ ಜನರಿಗೆ, ಬಹುಸಂಖ್ಯಾತ ಹಿಂದೂಗಳ ಆ ಹೃದಯಕ್ಕೆ ಆದ ನೋವನ್ನು, ಹಿಂದೂಗಳಿಗೆ ಆಗುವಂಥ ಆಘಾತವನ್ನು, ಈ ಸರ್ಕಾರ ಮಾಡುವಂತಹ ಆಘಾತಕಾರಿ ವಿಷಯಗಳನ್ನು ಜನರಿಗೆ ತಿಳಿಸಬೇಕಾಗಿ ಮತ್ತು ರಾಜ್ಯದ ಬೇರೆ ಬೇರೆ ಕಡೆಗಳಿಂದ ಈ ಒಂದು ದ್ವಿಚಕ್ರ ವಾಹನ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ. ಬಹುಶಃ ಇವತ್ತು ಸರ್ಕಾರ ಇದನ್ನು ತಡೆ ಹಿಡಿದಿದೆ. ಆದರೆ ಇವತ್ತು ನಮ್ಮ ನಾಯಕರಂತ ಮಾನ್ಯ ಯಡಿಯೂರಪ್ಪನವರು ರಾಜ್ಯದ ಬೇರೆ ಬೇರೆ ಕಡೆಗಳಿಂದ, ಬೇರೆ ಬೇರೆ ಜಿಲ್ಲೆಗಳಿಂದ ಇವತ್ತು ಬೈಕಲ್ಲಿದ್ದರೆ ಬಸ್ಸಲ್ಲಿ ಬನ್ನಿ, ವಿಮಾನದಲ್ಲಿ ಬನ್ನಿ, ಕಾರಲ್ಲಿ ಬನ್ನಿ, ಯಾವುದರಲ್ಲಿ ಬನ್ನಿ, ಅದನ್ನು ತಡೆಯಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಇವತ್ತು 7 ತಾರೀಕಿನಂದು ಮಂಗಳೂರಿನಲ್ಲಿ ನಡೆಯತಕ್ಕಂತಹ ಈ ಒಂದು ಮಂಗಳೂರು ಚಲೋ ಕಾರ್ಯಕ್ರಮ ಬಹುಶಃ ಬಹಳ ಯಶಸ್ವಿಯಾಗಿ ನಡೆಯುತ್ತದೆ. ಇದಕ್ಕೆ ಯಾರೇ ಅಡ್ಡಿಪಡಿಸಿದರೂ ಇದನ್ನು ಕಾನೂನು ರೀತಿಯಲ್ಲಿ, ಕಾನೂನಿನ ಚೌಕಟ್ಟಿನ ಒಳಗೆ ಖಂಡಿತವಾಗಿಯೂ ನಾವು ಯಶಸ್ವಿಯಾಗಿ ಇದನ್ನು ನಿಭಾಯಿಸ್ತೇವೆ. ಅದೇ ರೀತಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ BJP ಇದನ್ನು ಸವಾಲಾಗಿ ಸ್ವೀಕರಿಸಿ ಇವತ್ತು ನಾಡೊಂದು ನಡೆಯತಕ್ಕಂಥ ಈ ಒಂದು ರ್ಯಾಲಿ ಖಂಡಿತವಾಗಿಯೂ ನಾವು ದಕ್ಷಿಣ ಕನ್ನಡ ಜಿಲ್ಲೆ ಯಾವ ರೀತಿಯಲ್ಲಿ ಇವತ್ತೇ ಮಾರ್ಗಸೂಚಿಗಳನ್ನು ಹಾಕಿಕೊಂಡಿದೆ ಅದೇ ರೀತಿಯಲ್ಲಿ ಹೊರಭಾಗಗಳಿಂದ ಎಷ್ಟು ಬರ್ತವೆ ಅಷ್ಟು, ಬರದಿದ್ದರೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಗ್ರಾಮಗಳಿಂದ ಇವತ್ತು ದ್ವಿಚಕ್ರ ವಾಹನ ಬರ್ಬೋದು, ಕಾರಲ್ಲಿ ಬರ್ಬೋದು. ಇಡೀ ಯುವಕರು ಇವತ್ತು ಎದ್ದು ನಿಂತು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಅತ್ತ ಮುಖ ಮಾಡಿ ನಿಂತಿದ್ದಾರೆ. ಯಾವಾಗ ಅಲ್ಲಿ ಹೋಗಿ ಮುಟ್ತೇವೆ, ಯಾವಾಗ ನಮ್ಮ ಈ ಕಾರ್ಯಕ್ರಮ ಯಶಸ್ವಿ. ಓಕೆ, ಈ ಬಗ್ಗೆ ನಮ್ಮೊಂದಿಗೆ ಚರ್ಚೆ ಮಾಡಲಿಕ್ಕೆ ಇಬ್ಬರು ರಾಜಕೀಯ ನಾಯಕರಿದ್ದಾರೆ. ಒಬ್ಬರು ಸಂದೇಶ್ ಶೆಟ್ಟಿ, ದಕ್ಷಿಣ ಕನ್ನಡ BJPಯ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಗಳು. ಅವರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಅದೇ ರೀತಿ ಶ್ರೀಯುತ ಉತ್ತಮ್ ಆಳ್ವ ಅವರು ಮಂಗಳೂರು ನಗರ ಉತ್ತರ ಕಾಂಗ್ರೆಸ್ನ ಉಪಾಧ್ಯಕ್ಷರು, ಯುವ ಕಾಂಗ್ರೆಸ್ನ ಉಪಾಧ್ಯಕ್ಷರು. ಅವರಿಗೆ ಕೂಡ ಕಾರ್ಯಕ್ರಮ ಪ್ರೀತಿಯ ಸ್ವಾಗತ. ಸೊ ಮೊದಲಿಗೆ ಸಂದೇಶ್ ಶೆಟ್ಟಿ ಅವರೇ, ಚುನಾವಣೆ ಹತ್ತಿರ ಬಂತು ಎನ್ನುವಂಥ ಕಾರಣಕ್ಕೆ ನಿಮ್ಮ ಮತದಾರರನ್ನು ಎಬ್ಬಿಸಲಿಕ್ಕೆ ಏನಾದರೂ ಮಾಡಲೇಬೇಕಿತ್ತು. ನೀವು ಅದಕ್ಕಾಗಿ ಈ ವಿಷಯವನ್ನು ತೆಗೆದ್ರಿ. ಇದು ಒಂದು ಕೋಮು ಭಾವನೆಗಳನ್ನು ಕೆರಳಿಸುವಂಥ ವಿಚಾರ ಅಂತ ಗೊತ್ತಿದ್ರು ಕೂಡ ನಿಮಗೆ ಅನಿವಾರ್ಯವಾಗಿತ್ತು. ನಿಜ ನೋಡಿ, ಕಳೆದ 4 ತಿಂಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಅಶಾಂತಿ ಇದೆ. ಯಾಕಾಗಿ ಅಶಾಂತಿ ಆಗಿದೆ ಅಂತ ನಿಮಗೆ ಸಹ ಗೊತ್ತಿರ್ಬೋದು. ನಾವು ಇವತ್ತು ಬೈಕ್ ರ್ಯಾಲಿ ಮಾಡೋದು, ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ರಾಜ್ಯದ ಘಟಕದಿಂದ ಒಂದು ಬೈಕ್ ರ್ಯಾಲಿಯನ್ನು ಮಾಡಿದ್ದೇವೆ, ಮಂಗಳೂರು ಚಲೋ.
ಆ ಕಾರ್ಯಕ್ರಮದ ಹಮ್ಮಿಕೊಂಡಿರುವಂತಹ ಮೂಲ ಉದ್ದೇಶ ಯಾವ್ದಂತ ಕೇಳಿದರೆ, ಕಳೆದ 4 ವರ್ಷಗಳ ಹಿಂದೆ ಏನು ಸಿದ್ದರಾಮಯ್ಯನವರ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ರಾಜ್ಯದಲ್ಲಿ ನಡೆತಕ್ಕಂತಹ ಎಲ್ಲ ಅಹಿತಕರ ಘಟನೆಗಳು, ಎಷ್ಟೋ ಘಟನೆಗಳು ಸಂಭವಿಸಿದ್ರು. ಇವತ್ತು ನಾವು ಮಂಗಳೂರು ಚಲೋ ಎನ್ನುವಂಥ ರ್ಯಾಲಿ ನೀವು ರಾಜಕೀಯಕ್ಕೆ ಯಾಕೆ ಅಂತ ಕೇಳಿದ್ದೆ. ಹಾಗೆ ಅನಿಸ್ತಾ ಉಂಟು ಕೂಡ. ನೋಡಿ, ನಾವು ಏನು ಮಂಗಳೂರು ಚಲೋ ಎನ್ನುವಂಥ ಉದ್ದೇಶ ಇಟ್ಕೊಂಡು ಮಾಡುವ ಉದ್ದೇಶ, ಸಿದ್ದರಾಮಯ್ಯನವರ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಏನೋ ರಾಜ್ಯದಲ್ಲಿ ಇನ್ನೊಂದು ಜನರಲ್ಲಿ ಆಶಾಭಾವನೆ ಇತ್ತು, ಈ ಒಂದು ಸರ್ಕಾರ ಜನಪರ ಕಾರ್ಯವನ್ನು ಮಾಡ್ತದೆ ಅಂತ. ಹಾಗಂತ ಹಿಂದಿನ ಸರ್ಕಾರ ಹೋದದ್ದು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದ ಹಾಗೆ ಅಲ್ಲ. ತುಂಬ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿಯೂ ಏನೋ ಒಂದು ಕೆಲವು ನಾಯಕರ ಎಡವಟ್ಟಿನಿಂದಾಗಿ, ಅದರಲ್ಲಿ ವಿಶೇಷವಾಗಿ ಅಂದರೆ ನಮ್ಮ ಅಭಿವೃದ್ಧಿ ಕಾರ್ಯಗಳನ್ನು ಜನತೆಯ ಮುಂದಿಡುವಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ವಿಫಲವಾದ ಕಾರಣ ಸರ್ಕಾರ ಬಂತು. ಆದರೆ ನಾವು ಯಾಕೆ ಇದನ್ನು ಮಂಗಳೂರು ಚಾಲೂ ಮಾಡಿದೆ ಅಂತ ಹೇಳಿದ್ರೆ, ಅನಂತರ ಬಂದಂತಹ ಸರ್ಕಾರ ಯಾವ ರೀತಿ ಆಡಳಿತ ಮಾಡಬೇಕೆಂದು ಮೂಲ ಉದ್ದೇಶವನ್ನು ಬಿಟ್ಟು ಪರಿಣಾಮಕಾರಿಯಾಗಿ ಹಿಂದೂ ವಿರೋಧಿ ಎನ್ನುವಂಥವನ್ನು ಪ್ರಥಮ ಒಂದು ಯಾವುದು ಸಂಪುಟ ಸಭೆಯಲ್ಲೇ ಅವರು ತೋರಿಸಿಕೊಟ್ಟಿದ್ದಾರೆ. ಆ ಸಂಪುಟ ಸಭೆಯಲ್ಲಿ ಅವರು ಏನು 1176 ಮಂದಿ ಏನು ಒಂದು ಸಂಘಟನೆಗೆ ಸೇರಿದಂಥ ಅಪರಾಧಿಗಳನ್ನು ಬಿಡುಗಡೆಗೊಳಿಸಿ ಇಲ್ಲಿ ಕೋಮು ಪ್ರಚೋದನೆಯನ್ನು ಮಾಡಬೇಕೆನ್ನುವಂಥ ಹಿಟ್ಟಿನಲ್ಲಿ ಮಂತ್ರ. ಅನಂತರ ಏನಾಯ್ತಂದ್ರೆ, ನೋಡಿ, ನಾವು ಯಾವುದೇ ಒಂದು ಸಮಾಜವನ್ನು ಕೊಲ್ಲಿಕ್ಕೆ ಇಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಲ್ಲ. ನೀವು ಸ್ಪಷ್ಟವಾಗಿ ನಾನು ಹೇಳ್ತೇನೆ. ನೋಡಿ, ಒಂದು ಸಮಾಜದಲ್ಲಿ ಯಾವುದೇ ಒಬ್ಬ, ಅದು ಹಿಂದೂ ಇರಲಿ, ಮುಸಲ್ಮಾನ ಇರಲಿ, ಕ್ರೈಸ್ತ ಇರಲಿ, ಹತ್ಯೆ ಮಾಡುವಂಥ ಒಂದು ಇದು ಇರಬಾರ್ದು. ಆದರೆ ನಾವು ಮಾಡುವ ಉದ್ದೇಶ, ಕಳೆದ 4 ವರ್ಷಗಳಿಂದ 14 ಜನರ ಸಂಘ ಪರಿವಾರದ ಹಿಂದೂ ನಾಯಕರ ಹತ್ಯೆಗಳಾಗಿ, ಹಿಂದೂ ಕಾರ್ಯಕರ್ತರ ಹತ್ಯೆ ಆಗಲಿದೆ. ಅದರ ಉದ್ದೇಶ, ಅದು ಮಾಡಿದಂತ ಎಲ್ಲ ಹತ್ಯೆಗಳು ಪೊಲೀಸ್ ಇಲಾಖೆಯಿಂದ ದೃಢಪಟ್ಟಿದೆ. ಅದು KFD PFI ಸಂಘಟನೆ. ನಾವು ಹೇಳುದು ಆ ಸಂಘಟನೆ ನಿಷೇಧ ಮಾಡಬೇಕು. ಮತ್ತೊಂದು, ಇದಕ್ಕೆಲ್ಲ ಕಾರಣೀಭೂತರಾದಂತಹ ಇಲ್ಲಿಯದ್ದು ಸಚಿವರು ರಾಜೀನಾಮೆ ಕೊಡಬೇಕು. ಮತ್ತೆಲ್ಲ ತನಿಖೆಗಳನ್ನು CBI ವಹಿಸಿಕೊಂಡ 3 ಮುಖ್ಯ ಉದ್ದೇಶ. ಆದ್ರೆ ನೀವು ಯಾವುದೇ ಕಾರಣಕ್ಕೆ ಇದನ್ನು ಚುನಾವಣೆ ಬಂತು, ಅದು ರಾಜಕೀಯ ನಿಮಗೆ ಬಿಟ್ಟದ್ದು. ಈಗಾಗಲೇ ವಿಶ್ಲೇಷಣೆ ಮಾಡಿ ಅದಕ್ಕೊಂದು ರೂಪುರೇಷೆಯನ್ನು ಕೊಟ್ಟಿದ್ದೀರಿ, ಅದೇನುದಿರ್ಲಿ. ಆದ್ರೆ ನಮ್ಮದಂತೂ ಸ್ಪಷ್ಟ, ಇನ್ನು ಈ ರಾಜ್ಯದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯಬೇಕಾದ್ರೆ ಇಂತಹ ಸಂಘಟನೆಗಳು ನಿಷೇಧ ಆಗಬೇಕು. ಇದಕ್ಕೆ ಕುಮ್ಮಕ್ಕು ಕೊಡುತ್ತಿರುವಂತಹ ಸಚಿವ ರಮನಾಥ್ ರೈ ರಾಜೀನಾಮೆ ಕೊಡಬೇಕು ಎನ್ನುವಂತ ಉದ್ದೇಶವಿಟ್ಟು ನಾವು ಇಂತಹ ಒಂದು ರ್ಯಾಲಿ ಮಾಡ್ತೇವೆ. ಅದರನ್ನು ಯಾವುದೇ ಕಾರಣಕ್ಕೂ ನಾವು ಬೇರೆ ಚರ್ಚೆ ಕೊಡೋದು ಅದು ನಿಮ್ಮ ಉತ್ತಮ ಅವರೇ. ಮಂಗಳೂರು ಚಲೋ ಯಶಸ್ವಿ ಅಂದ್ರೆ ನೀವು ಬಿಟ್ಟಿದ್ರೆ ಅದು ಹಿನ್ನಡೆ ಆಗ್ತಾ ಇತ್ತು ಕಾಂಗ್ರೆಸ್ಸಿಗೆ. ಜನರ ಮೈಂಡ್ ಎಲ್ಲ ಕೂತ್ಕೊಳ್ತಾ ಇತ್ತು, ಅನ್ಯಾಯ ಆಗ್ತಾ ಉಂಟು. ಅದಕ್ಕೆ ನೀವು ಹೆದರ್ಕೊಂಡು ಬಿಡ್ಲಿಲ್ಲ. ನೋಡಿ, ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಪ್ರಜೆಗಳಿಗೆ ಯಾವುದೇ ರೀತಿಯ ಸಭಾ ಸಮಾರಂಭಗಳಿಗೆ ರ್ಯಾಲಿಯನ್ನು ಮಾಡಲಿಕ್ಕೆ, ಪ್ರತಿಭಟನೆ ಮಾಡಲಿಕ್ಕೆ ಈ ದೇಶದಲ್ಲಿ ಸಂವಿಧಾನದ ಹಕ್ಕು ಉಂಟು, ಮಾಡೋದ್ರಕ್ಕೆ ಯಾವುದು ವಿರೋಧ ಇಲ್ಲ. ಆದರೆ ಬಿಜೆಪಿ ಯುವ ಮೋರ್ಚಾ ಜಿಲ್ಲೆಯಲ್ಲಿ ಬೇರೆ ಬೇರೆ ಜಿಲ್ಲೆಯ ರಾಜ್ಯಗಳನ್ನು ಒಟ್ಟು ಸೇರಿಸಿ, ಅದು ಕೂಡ ಕೋಮು ಸೂಕ್ಷ್ಮ ಪ್ರದೇಶ ಆಗಿರುವ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಯಾವ ಕಾರಣಕ್ಕಾಗಿ ಅವರು ಮಾಡ್ತಿದ್ದಾರೆ? ಒಂದು ಶಾಂತಿಗಾಗಿ ಮಾಡ್ತಿದ್ದಾರ, ಸೌಹಾರ್ದತೆಗಾಗಿ ಮಾಡ್ತಿದ್ದಾರ, ಅವೇರ್ನೆಸ್ಗಾಗಿ ಮಾಡ್ತಿದ್ದಾರ? PFI ನಿಷೇಧ ಮಾಡಲಿ, PFI ಕೂಡ PFI KFD ನಿಷೇಧ ಮಾಡಬೇಕಿದ್ರೆ ಬೇರೆ ಬೇರೆ ರೀತಿಯ ಅನೇಕ ಕೋಮುವಾದ ಸಂಘಟನೆಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದೆ. ಎಲ್ಲ ಸಂಘಟನೆಗಳನ್ನು ನಿಷೇಧ ಮಾಡಬೇಕು. ಯಾವುದೇ ಒಂದು ಕೊಲೆ, ಈಗ ರಮನಾಥ್ ರೈ ಅನ್ನು ರಾಜೀನಾಮೆ ಆಗ್ರಹಿಸಿ ಅವರು ಪ್ರತಿಭಟನೆ ಮಾಡ್ತಿದ್ದಾರೆ. ರಮನಾಥ್ ರೈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ಒಂದು ವಿರೋಧ ಇಲ್ಲದೆ ಎಲ್ಲ ಜನರನ್ನು ಪ್ರೀತಿಸುವಂತ ಒಂದು 6 ಸತಿ ಚುನಾವಣೆಯಲ್ಲಿ ಗೆದ್ದು ಬಂದಂತ ನಾಯಕ. KFD ಅಂತ ಹೇಳುವಾಗ ನೀವು ಬೇರೆ ಕೂಡ ಉಂಟು ಅಂತ ಹೇಳಿದ್ರಿ. ಖಂಡಿತವಾಗ್ಲಿ ಹಿಂದೂ ಸಂಘಟನೆಯಲ್ಲಿ ಹಿಂದೂ, ಈಗ ಅಶ್ರಫ್ ಕೊಲೆ ಪ್ರಕರಣ ಇರ್ಬೋದು, ಅಶ್ರಫ್ ಕೊಲೆ ಪ್ರಕರಣದಲ್ಲಿ ಹಿಂದೂ ಸಂಘಟನೆ ಕಾರ್ಯಕರ್ತರು ಕೊಲೆ ಮಾಡಿದ್ದಾರೆ. ಅದೇ ರೀತಿ ಶರತ್ ಮಡಿವಾಲ ಹತ್ಯೆ ಆಗಿರ್ಬೋದು, ಶರತ್ ಮಡಿವಾಲದಲ್ಲಿ STPI PFD ಸಂಘಟನೆಯವರು ಮಾಡಿದ್ದಾರೆ. 2 ಮತೀಯ ಸಂಘಟನೆಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ನಮ್ಮ ಜಿಲ್ಲೆಯ ನೋಡಿ, ಯಾವುದೇ ಹತ್ಯೆಗಳನ್ನು ನಾವು ಮಾಡುವುದಿಲ್ಲ. ಹಿಂದೂ ಕಾರ್ಯಕರ್ತರ ಹತ್ಯೆಯಾಗಿ ಅದಕ್ಕಾಗಿಯೇ ತನಿಖೆ ನಡೆಯುವಂತಹ ಪೊಲೀಸ್ ಇಲಾಖೆ ಇದೆ. ನಾವು ಹೇಳುವುದಿಷ್ಟು, ಪೊಲೀಸ್ ಇಲಾಖೆಯೇ
ನಿಮ್ಮ ಈಗ ಪೊಲೀಸ್ ಇಲಾಖೆಯನ್ನು ನೀವು ದುರ್ಬಳಕೆ ಮಾಡಿಕೊಂಡಿದ್ದೀರಿ. ಪೊಲೀಸ್ ಇಲಾಖೆಯವರು ಶರತ್ನ ಹತ್ಯೆ ಆಗಿರಲಿ, ಅಶ್ರಫ್ನ ಹತ್ಯೆ ಆಗಿರಲಿ, 2 ಆರೋಪಿಗಳನ್ನು ಬಂಧಿಸಿದ್ದಾರೆ. ಆರೋಪಿಗಳನ್ನು ಬಂಧಿಸಿದ್ದಾರೆ. ನೀವು ಯಾರನ್ನು ಬಂಧಿಸಿದ್ದಾರೆ ಹೇಳಿ? ಎಲ್ಲ 2 ಆರೋಪಿ. ಯಾವುದು ಸಂಘಟನೆ ಯಾವುದಕ್ಕೆ ಸೇರಿದವರು? ಶರತ್ ಮಡಿವಾಳ ಹತ್ಯೆ ಇರಲಿ, ಅದೇ ರೀತಿ ಸಂಘಟನೆ ಸೇರಿದಂತ ಅಧ್ಯಕ್ಷರು ಇದರಲ್ಲಿ ಭಾಗಿಯಾಗಿದ್ದಾರೆ. ನೀವು ಸ್ಪಷ್ಟವಾಗಿ ಗಮನಿಸಿ ಮಿತ್ರರೇ, ನಾವು ಹೇಳುವುದೊಂದಿಷ್ಟೇ, ಯಾವುದೇ ಹತ್ಯೆಗಳು ನಡೆಯಬಾರದು. ಆದರೆ ನೋಡಿ, ವೈಯಕ್ತಿಕ ಹತ್ಯೆಗಳನ್ನು ಬೇರೆ, ಒಂದು ಸಂಘಟನೆ ಮಾಡುವಂತಹ ಹತ್ಯೆಗಳು ಬೇರೆ. ನೀವು ಹೇಳಿದಿರಿ ಕಾರ್ಯಕರ್ತರು, ಒಂದು ಹಿಂದೂ ಸಂಘಟನೆ ಕಾರ್ಯಕರ್ತರು ಮಾಡಿದ್ದಾರಂತೆ. ಆದ್ರೆ ವೈಯಕ್ತಿಕವಾದಂತಹ ಹತ್ಯೆಗಳಿಗೆ ಪೊಲೀಸ್ ಇಲಾಖೆ ಮಾಡಿದೆ. ರಮಣಾಥ ರೈ ಅವರು ಇಂತಹ 44 ಕಾಲ ಮಾತಾಡ್ಲಿಕ್ಕೆ ನಮ್ಮ ಜಿಲ್ಲೆ ಯಾವ ನಾಯಕರು ಗೌತಮ್ ರವರೇ, ನಾನೊಂದು ಸ್ಪಷ್ಟವಾಗಿ ಹೇಳ್ತೇನೆ. ಸಚಿವ ರಮಣಾಥ ರೈ ಅವರು ಒಂದು ಏನು ಹೇಳಿ, ಒಂದು ಸಚಿವರು, ಶಾಸಕನು ಮತ್ತು ಸಚಿವ ಅಂದ್ರೆ ಅದರ ಅರ್ಥ ಏನು? ಆ ಜನಪ್ರತಿನಿಧಿ ನೋಡಿ, ಸ್ಪಷ್ಟವಾಗಿ ಹೇಳ್ತೇನೆ. ಒಂದು ಜಿಲ್ಲೆಯಲ್ಲಿ ಕೋಮು ಗಲಾಟೆ ಸೃಷ್ಟಿ ಮಾಡುವಂತ ಉದ್ವಿಗ್ನ ಭಾಷಣ ಮಾಡುವವರು ನಳಿನ್ ಕುಮಾರ್ ಕಟೀಲ್, ದಕ್ಷಿಣ ಕನ್ನಡ ಜಿಲ್ಲೆಗೆ ಬೆಂಕಿ ಹಚ್ಚುತ್ತೇನೆ, ದಕ್ಷಿಣ ಕನ್ನಡ ಜಿಲ್ಲೆಯನ್ನು ನಾಶ ಮಾಡ್ತೇನೆ ಅಂತ ಯಾವ ರೀತಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕು ಅಂತ ನಮ್ಮ ಸಂಸದನ್ನು ಕೊಟ್ಟಂತ ಈ ಜಿಲ್ಲೆಯಿಂದ ನೀವು ಕಲಿಬೇಕಾದ ಅಷ್ಟಿದೆ. ಇವತ್ತು ರಾಜ್ಯಕ್ಕೆ ಕರ್ನಾಟಕ ರಾಜ್ಯ ಅಭಿವೃದ್ಧಿಯಲ್ಲಿ ನಂಬರ್ 1 ಅಲ್ಲಿದೆ. ಸಿದ್ದರಾಮಯ್ಯ ಸರ್ಕಾರ ನಂಬರ್ 1 ಅಲ್ಲಿದ್ದಾರೆ. ನಿಮ್ಮ ಪ್ರಶ್ನೆ ಇರೋದು ಬಹುಶಃ ಅಶ್ರಫ್ ಇದು ಹತ್ಯೆಗಳನ್ನು ಹಿಂದೂ ನಾಯಕರು ಯಾರಾದ್ರು ಮುಖಂಡರು ಕಾರ್ಯಕರ್ತರು ಮಾಡಿದ್ರೆ ಅದು ಪರ್ಸನಲ್, ಶರತ್ ಮಡಿವಾಳ ಆದ ಕೂಡ ನಿಮಗೆ ಅದು ಕೋಮು ಅಂತ ನೀವು ಅದನ್ನು ನೋಡಿ. ಅದರದ ಸಂಪೂರ್ಣ ಮಾಹಿತಿಗಳು ಎಲ್ಲಾ ಪೊಲೀಸ್ ಇಲಾಖೆಯಲ್ಲಿ ಇವೆ. ಯಾವ ರೀತಿ ಆಗಿದೆ, ಯಾಕಾಗಿ ಆಗಿದೆ, ನಾನು ಇಲ್ಲಿ ಸ್ಪಷ್ಟಪಡಿಸಿ ಇನ್ನೊಮ್ಮೆ ಹೇಳ್ತೇನೆ. ನಾವು ಯಾವುದೇ ಸಂಘಟನೆ ಸೇರಿದಂತಲ್ಲ, ಅವರ ವೈಯಕ್ತಿಕ ಅವರ ಈಗಾಗಲೇ ಪೊಲೀಸ್ ಇಲಾಖೆ ಪತ್ತೆ ಹಚ್ಚಿದೆ. ಯಾಕಾಗಿ ಹತ್ಯೆ ಮಾಡಿದಂತ ಅವರು ಪೊಲೀಸ್ ಇಲಾಖೆ ಪತ್ತೆ ಹಚ್ಚೋದಕ್ಕೆ ಇದು ಮಾಡಿದೆ, ನ್ಯಾಯಯುತವಾಗಿ ಸಾಗಲಿ. ಆದ್ರೆ ನಾವು ಅಂತ ಹೇಳುದು ನೋಡಿ, ನಾವು ಸ್ಪಷ್ಟವಾಗಿ ಹೇಳ್ತೇನೆ ಮಿತ್ರರೇ, ನೀವು ಗಮನಿಸಿ, ನಾವು ಯಾವುದೇ ಒಂದು ಸಂಘಟನೆ ನಾವು ಇವತ್ತು ರ್ಯಾಲಿ ಮಾಡಿದ್ವಿ ನೋಡಿ, ಯಾವುದೇ ಹತ್ಯೆಗಳಾಗಿ ತೊಂದರೆ ಇಲ್ಲ. ಆದ್ರೆ ನಾವು ಇವತ್ತು ರ್ಯಾಲಿ ಮಾಡಿದ್ವಿ, ಅದನ್ನ ಹತ್ಯೆಗೆ ಅಂತ ಕಾರ್ಯಗಳು ಪ್ರಜಾಪ್ರಭುತ್ವದಲ್ಲಿ ಹತ್ಯೆಗೆ ವ್ಯವಸ್ಥೆ ಇಲ್ವಾ? ಹತ್ಯೆ ಮಾಡಿದಂತ ಸಮರ್ಥನೆ ಪೊಲೀಸ್ ಇಲಾಖೆ ಮೇಲೆ ಗನ್ ಇಟ್ಟುವರು ಯಾವ ಕಾರ್ಯವನ್ನು ಮಾಡೋ ಪುರುಷಾರ್ಥಕ್ಕಾಗಿ ಇವತ್ತು ಮಾಡಿದ್ರು. ನಿಮ್ಗೆ ಅನಿಸ್ತಾ ಉಂಟಾ ಇವರು PFI ಕೇಳ್ತಾ ಇದ್ದಾರೆ, ನೀವು ಬದಲು ಕೇಳ್ತಾ ಇದ್ದೀರ ಅಂತ ಹಾಗೆ ನೀವು ಕಂಪೇರ್ ಮಾಡ್ಲಿಕ್ಕೆ ಹೋಗ್ತಾ ಇದ್ರಿ? ದಕ್ಷಿಣ ಕನ್ನಡ ಜಿಲ್ಲೆಯ ಸಾಮರಸ್ಯವನ್ನು ಹಾಳು ಮಾಡುವಂತ PFI ಸಂಘಟನೆ ಇರಲಿ, ಬಜರಂಗ ದಳದ ಸಂಘಟನೆಯವರು ಇರಲಿ, ಅಥವಾ ಬೇರೆ ಹಿಂದೂ ಸಂಘಟನೆ ಇರಲಿ, ಯಾರು ಕೊಲೆ ಮಾಡ್ತಾರೆ ಕೊಲೆಗಡಿಕರನ್ನು ಬಂಧಿಸಬೇಕು. ಖಂಡಿತವಾಗ್ಲಿ ಯಾವುದೇ ಸಂಘಟನೆ ನಿಷೇಧ ಮಾಡಬೇಕು. ಅದರಲ್ಲಿ ಆ ಪಕ್ಷ ಈ ಪಕ್ಷ, ಆ ಸಂಘಟನೆ ಈ ಸಂಘಟನೆ ಅಂತಲ್ಲ. ಇವತ್ತು ಜಿಲ್ಲೆಯಲ್ಲಿ ಎರಡು ಮತೀಯ ಸಂಘಟನೆಗಳು. ನೀವು ನಾನೊಂದು ಹೇಳ್ತೇನೆ ಗೌತಮ್ ರೇ, ಒಂದು ಸಂಘಟನೆ ನಿಷೇಧ ಮಾಡುವಾಗ ನಾವು ಅದರ ಪೂರ್ವಾಪರ ಹಿನ್ನೆಲೆಯನ್ನು ಗಮನಿಸಬೇಕು. ಯಾವುದೇ ಕಾರಣಕ್ಕೂ ನೀವು ನೋಡಿ, ನಾವು ಹೇಳುವಂತ ನೀವು ನಮ್ಮ ಪ್ರತಿಭಟನೆ ರ್ಯಾಲಿಯ ನೀವು ಉದ್ದೇಶವನ್ನು ನೀವು ತಿಳ್ಕೊಂಡಿದ್ದೀರಾ? ನೀವು ಏಕಾಏಕಿ ನಾವು ಮಾತಾಡುವಾಗ ಚರ್ಚೆ ಇರಬೇಕು. ಇರ್ಲಿ, ಜಿಲ್ಲೆಯ 2 ತಿಂಗಳಿನಿಂದ ದಕ್ಷಿಣ ಕನ್ನಡ ಜಿಲ್ಲೆ 2 ತಿಂಗಳಿನಿಂದ ಗಲಾಟೆ ಮಾಡಿದವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗಲಾಟೆ ಮಾಡಿದವರು ಯಾರು? ನಿಮ್ಮ ಪಕ್ಷದವರು. ರಾಜಕೀಯ ಮಾಡೋದು ರಾಜಕೀಯ ಮಾಡ್ಲಿಕ್ಕೆ ರಾಜಕೀಯ ಮಾಡ್ತೀರಿ, ಧರ್ಮದ ಹೆಸರಿನಲ್ಲಿ ರಾಜಕೀಯ ಮಾಡ್ತೀರಿ, ರಾಜಕೀಯ ಮಾಡ್ತೀರಿ. ಇವರು ನಮ್ಮ ಪ್ರತಿಭಟನೆ ಸರಿಯ ತಪ್ಪದು ಆ ಸರ್ಕಾರಕ್ಕೆ ಬಿಟ್ಟಂತ ವಿಷಯ ನಾವೇನ್ ನೋಡ್ತೀವಿ. ಆದ್ರೆ ಪ್ರಜಾಪ್ರಭುತ್ವದಲ್ಲಿ ಒಂದು ಪ್ರತಿಭಟನೆ ಮಾಡುವ ಹಕ್ಕು ಪ್ರತಿಯೊಂದು ಪ್ರಜೆಗಿರ್ತದೆ. ಆದ್ರೆ ಒಂದು ನಿಮಿಷ ನೀವು ಹೇಳಿ, ನೀವು ಗಮನಿಸಿ, ನಾವು ಹೇಳುದು ನೋಡಿ, 70 ವರ್ಷಗಳ ನಂತರ ಬಹಳಷ್ಟು ಸರ್ಕಾರಗಳನ್ನು ಈ ದೇಶ ಕಂಡಿದೆ. ಅದರಲ್ಲಿ ರಾಜನೀತಿ ಮತ್ತು ರಾಜಧರ್ಮ ತುಂಬಾ ಇದೆ ನೋಡಿ. ವಾಜಪೇಯಿ ಅವರು ಒಮ್ಮೆ ಲೋಕಸಭೆಯಲ್ಲಿ ಒಂದು ವಿರೋಧ ಪಕ್ಷ ಒಂದು ನಿಮಿಷ ನಾವು ಯಾಕೆಂದ್ರೆ ರಾಜನೀತಿಯ ಬಗ್ಗೆ ಹೇಳ್ತೇನೆ ಅಂದ್ರೆ, ಒಂದು ಸಿದ್ದರಾಮಯ್ಯನವರ ಸರ್ಕಾರ ಬಂತು, ಅದಕ್ಕೆ ಮೊದಲು ಯಡಿಯೂರಪ್ಪನವರ ಸರ್ಕಾರ ಇತ್ತು. ಕಡೆಗಳಿಗೆಯಲ್ಲಿ ಇವರೊಂದು ಪಾದಯಾತ್ರೆಯನ್ನು ಮಾಡಿದ್ರು. ಯಾರು? ಸಿದ್ದರಾಮಯ್ಯ. ಯಾರ ವಿರುದ್ಧ? ಸರ್ಕಾರ ವಿರುದ್ಧ, ಯಾವುದೋ ಒಂದು ಸಂಸ್ಥೆ ವಿರುದ್ಧ ಅಲ್ಲ, ಸರ್ಕಾರದ ವಿರುದ್ಧ 50,000 ಜನ ಸೇರಿಕೊಂಡು ಬಳ್ಳಾರಿಗೆ ಪಾದಯಾತ್ರೆ ಮಾಡಿದ್ರು. ಅದಕ್ಕೆ ನಮ್ಗೆ ರಕ್ಷಣೆ ಕೊಡಿ ಅಂತ ಸರ್ಕಾರಕ್ಕೆ ಕೇಳಿದ್ರು. ಯಾವ ರೀತಿ ಯಡಿಯೂರಪ್ಪನವರ ಸರ್ಕಾರ ಕಟ್ಟಿದ್ರು? ಯಾಕೆಂದ್ರೆ ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ಮಾಡುವ ಹಕ್ಕು ಅವರಿಗೆ ಮಾಡಿದ್ರು. ಆದರೆ ನಾವು ಮಾಡುವುದನ್ನೇ ಇವತ್ತು
ಮಾಡುವಂತದ್ದು ಬೈಕ್ ರ್ಯಾಲಿ, ನಮಗೆ ಅಗತ್ಯ ಇಲ್ಲ. ನಮಗೆ ನಮ್ಮ ಪ್ರತಿಭಟನೆಯ ರೂಪುರೇಷೆ ಗಲಾಟೆ ಮಾಡುವಂತದ್ದು ಉದ್ದೇಶದಿಂದ ಇವತ್ತು ಬೈಕ್ ರ್ಯಾಲಿಯನ್ನು ನೀವು ಹೇಗೆ ಹೇಳ್ತೀರಿ? ನೋಡಿ, ನೀವು ಲಿಖಿತವಾಗಿ ಪ್ರತಿಭಟನೆ ದಕ್ಷಿಣ ಕನ್ನಡ ಜಿಲ್ಲೆ ಬೈಕ್ ರ್ಯಾಲಿ ತಂದ್ರೆ ಯಾವುದೇ ಏನು ರೀತಿಯ ಗಲಾಟೆ ಸಿದ್ದರಾಮಯ್ಯ ಆಗಿಲ್ಲ. ಸರ್ಕಾರ ಯಾವುದೇ ಕೇಳ್ಬೇಕಾ? ಕೋಮು ಗಲಾಟೆ ಓಕೆ, ಅಲ್ಲ, ಆಗಿಲ್ಲ. ಪ್ರತಿಭಟನೆ ಮಾಡ್ಬೇಕಂತ ಹೇಳಿ ಯಾವ ರೀತಿ ಮಾಡ್ಬೇಕಂತ ನಾವು ಸರ್ಟಿಫಿಕೇಟ್ ಬೇಕಾ? ನಮಗೆ ಪ್ರತಿಭಟನೆ ಮಾಡುವಂತ ನೋಡಿ, ಪ್ರತಿಭಟನೆ ಮಾಡ್ಬೇಕಂತ ಸರ್ಕಾರ ಅವ್ರು ಯಾವ ರೀತಿ ಹತ್ಯೆ ಮಾಡಿದ್ದಾರೆ ಅಂತ ಹೇಳಿ ನಮಗೆ ಗೊತ್ತಿದ್ರು. ನಾವು ಪ್ರತಿಭಟನೆ ಮಾಡ್ಲಿಕ್ಕೆ ನಾವು ಇವತ್ತು ಮಾಡ್ಬೇಕು, ಹೀಗೆ ಮಾಡ್ಬೇಕಂತ ಆದ್ರೂ ಕೂಡ ಕಾನೂನು ವ್ಯವಸ್ಥೆ ಇದೆ, ಪೊಲೀಸರಿದ್ದಾರೆ, ತನಿಖೆ ಆಗಿದೆ. ನಾವು ಲಾಠಿ ಹಿಡಿದು ಬಂದಿದ್ದೇವೆ ಪ್ರತಿಭಟನೆಗೆ. ನೀವು ಗೌತಮ್ ರವರೇ, ಮಿತ್ರರೇ, ನಾವು ನಿಮ್ಮ ಹತ್ರ ಕೇಳ್ತೇವೆ ಮಿತ್ರರೇ, ನಾವು ನಿಮ್ಮ ಹತ್ರ ಕೇಳ್ತೇವೆ, ನಾವೇನು ಲಾಠಿ ಹಿಡಿದು ಮಚ್ಚು ಲಾಂಗ್ ಹಿಡಿದು ನಾವು ಪ್ರತಿಭಟನೆ ಬಂದದ್ದ? ನಾವೇನ್ ಮಾಡಿದ್ದು? ನಾವು ಶಾಂತಿಯುತವಾಗಿ ನೀವೇನಿದೆ ನಾವು ಲಾಠಿ ಪ್ರತಿಭಟನೆಯಲ್ಲಿ ರಾಜ್ಯದಿಂದ ಬೇರೆ ಬೇರೆ ಹೆದರಿಕೆ ಇವತ್ತು ಜಿಲ್ಲೆಯಲ್ಲಿ ಬೇರೆ ಬೇರೆ ಜಿಲ್ಲೆ ಕರೆಂಟ್ ಈಗ ಕಾರ್ಯಕರ್ತರು ನಿಮ್ಮ ಜಿಲ್ಲೆಯಲ್ಲಿ ಇಂದು ಕಾರ್ಯಕರ್ತರ ಹತ್ಯೆ ಆಗ್ಬಾರ್ದು ಆಗ್ಬೇಕಂತ ಹೇಳಿ ನಾವು ಇವತ್ತು ಪ್ರತಿಭಟನಾ ರ್ಯಾಲಿ ಮಾಡಿದ್ದೇವೆ. ಇದಕ್ಕೊಂದು ತಾರ್ಕಿಕ ಅಂತ್ಯವನ್ನು ಸಿದ್ದರಾಮಯ್ಯ ಸರ್ಕಾರ ಯಾವುದೇ ಮಾತ್ರ ಖಂಡಿಸ್ತೀರಿ. ಪ್ರತಿಯೊಬ್ಬ ಮನುಷ್ಯನ ಹತ್ಯೆ ಕೂಡ ಹತ್ಯೆ ಖಂಡನೆ ಮಾಡಿ. ಉತ್ತಮ್ರೆ ನಾನೊಂದು ಹೇಳ್ತೇನೆ, ನೀವು ನಮ್ಮ ಪ್ರತಿಭಟನೆ ರೂಪುರೇಷೆ ಗಮನಿಸಲಿಲ್ಲ. ನೀವು ಪ್ರತಿಭಟನೆ ನೋಡಿ, ಈಗ ಪ್ರಶ್ನೆ ಇರೋದು ನೀವು ಯಾಕೆ PFI ಅನ್ನು ಇವರು ನಿಷೇಧ ಮಾಡಬೇಕು ಅಂತ ಹೇಳಿದ್ರೆ, ನೀವು ಯಾಕೆ ನಿಮ್ಮ ಒಂದು ಅಂಗಸಂಸ್ಥೆ ನಿಷೇಧ ಮಾಡುವಂತೆ ನೀವು ಅಷ್ಟು ಉದ್ರೇಕ ಆಗ್ತೀರಿ? ನೀವು ಅದನ್ನು ನಿಷೇಧ ಮಾಡ್ಲಿಕ್ಕೆ ಸಂಬಂಧ ನಮ್ಮ ಜಿಲ್ಲೆಯ ಮಂತ್ರಿಗಳೇ ಹೇಳಿದ್ದಾರೆ, PFI ನಿಷೇಧ ಯಾವುದೇ ಒಂದು ಮತೀಯ ಸಂಘಟನೆ ಇರಲಿ, ಅನೈತಿಕ ಚಟುವಟಿಕೆಗಳಲ್ಲಿ ಈ ರೀತಿ ಕೊಲೆ ಮಾಡುವಂತ ಯಾವ ಸಂಘಟನೆಯು ನಮ್ಮ ಜಿಲ್ಲೆಗೆ ಬೇಡ. ನಮ್ಮ ಜಿಲ್ಲೆ ಈಗಾಗಲೇ ಹಲವಾರು ಕಷ್ಟವನ್ನು ನಾವು ಅನುಭವಿಸಿದ್ದೇವೆ. ಕಲ್ಲಡ್ಕ ಪ್ರದೇಶ, ಬಂಟ್ವಾಳ ಪ್ರದೇಶ 2 ತಿಂಗಳಿನಿಂದ ತೊಂದರೆ ಇಲ್ಲ, ಖಂಡಿತವಾಗಿಯೂ ಇಲ್ಲ. ಆದ್ರೆ ಇವರು ರ್ಯಾಲಿ ಮಾಡುವ ಉದ್ದೇಶ ನಮ್ಮ ಜಿಲ್ಲೆಯ ಸಚಿವರು ರಾಜೀನಾಮೆ ಕೊಡಬೇಕು. ಯಾವುದಕ್ಕೆ ರಾಜೀನಾಮೆ ಕೊಡಬೇಕು? ಏನ್ ಮಾಡಿದ್ದಾರೆ ನಮ್ಮ ಖಂಡಿತವಾಗಿ ಒಂದು ಶಾಂತಿ ಸುವ್ಯವಸ್ಥೆ ಜನತೆ ಮೊದಲು ಬಯಸುವುದು ಅದನ್ನು, ಶಾಂತಿ ಮತ್ತು ಸುವ್ಯವಸ್ಥೆಯನ್ನು. ಆದ್ರೆ ಒಂದು ಜಿಲ್ಲೆಗೆ ಜವಾಬ್ದಾರಿತ ಸ್ಥಾನದಲ್ಲಿರುವಂತಹ ಶಾಸಕರಿರ್ತಾರೆ, ಮತ್ತೊಂದು ಅದಕ್ಕಾಗಿ ಒಂದು ಸಚಿವನನ್ನು ಸರ್ಕಾರ ನೇಮಕ ಮಾಡ್ತದೆ. ಅವ್ರ ಉದ್ದೇಶ ಯಾಕೆ? ಕೇವಲ ಅಭಿವೃದ್ಧಿ ಕಾರ್ಯ ಅಲ್ಲ, ಯಾವುದಾದ್ರೂ ಒಂದು ಇಂತಹ ಗಲಭೆಗಳಾದಂತಹ ಸಂದರ್ಭದಲ್ಲಿ ಅಲ್ಲಿ ಶಾಂತಿಯನ್ನು ಸೌಹಾರ್ದತೆಯನ್ನು ಕಾಪಾಡಿಕೊಳ್ಳುವಂತಹ ಮಹನ್ನತವಾದಂತಹ ಜವಾಬ್ದಾರಿ ಅಲ್ಲಿ ಸಚಿವರಿರ್ತದೆ. ಒಂದು ನಿಮಿಷ. ಆದರೆ ಒಂದು ಅಂತಹ ಸಚಿವ ಸ್ಥಾನದಲ್ಲಿರುವಂತಹ ರಮನಾಥ ರೈ ಅವರು ಇಂತಹ ಗಲಭೆಗಳಾದ ಸಂದರ್ಭದಲ್ಲಿ ಎಲ್ಲಾ ಸಮುದಾಯದವರನ್ನು, ಎಲ್ಲಾ ಪ್ರತಿನಿಧಿಗಳನ್ನು, ಮುಖಂಡರನ್ನು ಕರೆಸಿ ಶಾಂತಿಯ ಸೌಹಾರ್ದದ ಸಭೆ ಮಾಡುವ ಬದಲು ಇವರು 1 ತಿಂಗಳ ನಂತರ ಶಾಂತಿ ಸೌಹಾರ್ದದ ಇವರಿಗೆ ನೆನಪಾಗ್ತದೆ, ಎಲ್ಲ ಮುಗಿದು ಬೆಂಕಿ ಎಲ್ಲ ಆರ್ದು ಹೋಗಂತ ಅಂದ್ರೆ. ಅದಕ್ಕೆ ಮೊದಲು 45 ದಿನವೋತ್ಸವಗಳ ಕಾಳು ಸೆಕ್ಷನ್ ಹಾಕಿದ್ರು. ಇದು ನೀವು ಹೇಳಿದ್ರೆ ರಮನಾಥ ರೈ ಅವರನ್ನು ನಾವು ಯಾಕೆ ರಾಜೀನಾಮೆ ನೀವೇನು ಗಮನಿಸಲಿಲ್ವಾ? ಪೊಲೀಸ್ ಇಲಾಖೆಯನ್ನು ದುರ್ಬಳಕೆ ಖಂಡಿತವಾಗಿ ಎಲ್ಲಿಯೂ ಮಾಡಲಿಲ್ಲ. ಉಸ್ತುವಾರಿ ಉಸ್ತುವಾರಿ ಮಂತ್ರಿಯಾಗಿ SB ಅನ್ನು ಕರೆಸಿ ಕಾನೂನು ರೀತಿಯಲ್ಲಿ ಆಕ್ಷನ್ ತಗೊಳ್ಳಿ ಅಂತ ಹೇಳುವಂತದ್ದು ಯಾವುದು ತಪ್ಪಿಲ್ಲ. ಒಬ್ಬ ಸುತ್ತಮುತ್ತ ಅವರ ಸಮುದಾಯವನ್ನು ಕೂತ್ಕೊಂಡು ಅವನ ಬಂಧಿಸ ಅಂತ ಕಾಂಗ್ರೆಸ್ ಸಚಿವರಿಗೆ ಅಧಿಕಾರಿ ಯಾವ ರೀತಿ ಅವ್ರಿಗೆ ಗೊತ್ತಿಲ್ಲ. ಯಾವುದೇ ಒಂದು ವ್ಯವಸ್ಥೆಯಲ್ಲಿ ನೋಡಿ ಜಿಲ್ಲೆಯಲ್ಲಿ ಮಾಡಿದ್ರೆ ಅದು ರಮನಾಥ ರೈ ಅವರು ಸರ್ಕಾರ, ಕಾಂಗ್ರೆಸ್ ಸರ್ಕಾರ, SM ಕೃಷ್ಣನವರ ಸರ್ಕಾರ ಇತ್ತು, ಇವರು ಧರ್ಮಸಿಂಗ್ನವರ ಸರ್ಕಾರ ಇತ್ತು. ಆದ್ರೆ ಒಂದು ವಿರೋಧ ಪಕ್ಷ ಇರ್ಲಿ ನೋಡಿ, ಸಿದ್ದರಾಮಯ್ಯ ಸರ್ಕಾರಕ್ಕೆ ಭಾರತೀಯ ಜನತಾ ಪಾರ್ಟಿ ಏನ್ ಹೇಳಿದ್ರು? ಒಂದು ವಿರೋಧ ಮಾಡುದೇ ಅವ್ರದ್ದು ಅವಶ್ಯಕ. ಒಂದು ಸರ್ಕಾರದಲ್ಲಿ, ರಾಜ್ಯದಲ್ಲಿ ಯಾವ ರೀತಿ ಆಡಳಿತ ಪಕ್ಷ ಇರುತ್ತದೆ ಅದೇ ಇರುತ್ತೆ ವಿರೋಧ ಪಕ್ಷ ಅಷ್ಟೇ ಸಮಬಾರಿ ಇರ್ತದೆ. ಆದರೆ ಒಂದೇ ಒಂದು ವಿರೋಧ ಪಕ್ಷವನ್ನೇ ತುಳಿಯುವುದು, ಹಿಂದೂಗಳನ್ನು ದಮನಕಾರಿ ಮಾಡುವಂತ ನೀತಿಯನ್ನು ಇಲ್ಲಿ ಸಿದ್ದರಾಮಯ್ಯ ಸರ್ಕಾರ ಮತ್ತೊಂದು ಇಲ್ಲಿ ಇರುವಂತಹ ಸಚಿವ ರಮನಾಥ ರೈ ಅವರು ಮಾಡ್ತಾರೆ.
ಇದಕ್ಕೆ ತಾರ್ಕಿಕ ಅಂತ್ಯ ಕಾಣಬೇಕಂತಲೇ ನಮ್ದು ರ್ಯಾಲಿ. ನಿಜ ಹೇಳ್ಬೇಕಂತ ಹೇಳಿದ್ರೆ ಈಗಾಗಲೇ ಈ ಯುವ ಮೋರ್ಚಾದವರು ಮಾಡಿರುವಂತ ರ್ಯಾಲಿ ಇದು ರಾಜಕೀಯ ಪ್ರೇರಿತ ರ್ಯಾಲಿ. ಆವಾಗ ಚರ್ಚೆ ಮಾಡ್ತೀವಿ. ಯಾವ ರೀತಿ ಇದೆ ಗೊತ್ತಿದೆ? ಇವತ್ತು ನಮ್ಮ ಜಿಲ್ಲೆಯಲ್ಲಿ ಸರಿ ಶೋಭಾ ಕರಂದ್ಲಾಜೆ ಅವರು ಒಂದು ಜನತೆಗೆ ಮನವಿ ಮಾಡಿದ್ದಾರೆ. ಕೆಲವರ ಹೆಸರನ್ನು ಹಾಕಿ ಹತ್ಯೆ ಆಗಿದಂತ. ಆದ್ರೆ ಈ ಕೊಲೆಯಲ್ಲಿ ವಿನಾಯಕ್ ಪಾಲಿಗೆ ಅವರ ಹತ್ಯೆ ಕೇಸ್ ಇಲ್ಲ, ಹರೀಶ್ ವಾಜಪೇಯಿ ಅವರ ಹತ್ಯೆ ಕೇಸ್ ಇಲ್ಲ, ಕಾರ್ತಿಕ್ ರಾಜ್ ಕೊಲೆ ಆರೋಪಿ ಹತ್ಯೆ ಇಲ್ಲ. ಇವರಿಂದ ಕೊಲೆ ಆದವರ ಬಗ್ಗೆ ಯಾವುದೇ ರೀತಿ ನೋಡಿ, ನಮ್ಮ ಉದ್ದೇಶ ರಾಜಕೀಯ ಅಂತದ್ದು ಅವರು ತಿಳ್ತದೆ, ನಮ್ದೇನು ಅಭ್ಯಂತರ ಇಲ್ಲ. ನಾವು ಅದಕ್ಕೆ ನಾವು ಅವರ ವಿವೇಚನೆಗೆ ಬಿಟ್ಟದ್ದು. ನಮ್ದು ಸ್ಪಷ್ಟ, ಇಲ್ಲಿ ಹಿಂದೂ ಕಾರ್ಯಕರ್ತರ ಹತ್ಯೆಗಳಾಗ್ತದೆ, ಅದೊಂದು ವ್ಯವಸ್ಥಿತವಾಗಿ ಒಂದು ಸಂಘಟನೆ ಇದರಿಂದ ಆಗ್ತದಂತ ಅದನ್ನು ನಿಷೇಧ ಮಾಡಿ ಅಂತ ನಾವು ಹೇಳುದು. ಮತ್ತೊಂದು ಇಲ್ಲಿ ಅದಕ್ಕೆಲ್ಲ ಕಾರಣೀಭೂತರಾದಂತ ಸಚಿವರು, ಇದೆಲ್ಲ 3 ಅಂಶಗಳು. ಆದ್ರೆ ಅದರಲ್ಲಿ ರಾಜಕೀಯ ಲಾಭ ಅದು ನಮ್ಗೆ ತಡೆ ಒಡ್ಡಿದ ಲಾಭ ಜಾಸ್ತಿ ಅದು ಜನತೆ ನೋಡ್ತಾರೆ. ನೋಡಿ, ಜನತಾ ನಿರ್ಣಯದ ಮುಂದೆ ನಮ್ದು ಯಾವ ನಿರ್ಣಯವಲ್ಲ, ಅದು ಜನತೆ ನಿರ್ಣಯ ಮಾಡ್ತಾರೆ. ಅವ್ರು ಯಾವ ರೀತಿ ಅವ್ರ ಮೊದಲೇ ಮನಗಂಡಿ ಆಗಿದೆ. ನೋಡಿ, ಕಾಂಗ್ರೆಸ್ ಸರ್ಕಾರಕ್ಕೆ ಈಗಲೇ ನಡುಕ ಶುರು ಆಗಿದೆ. ನಾವು ರಾಜಕೀಯ ಬಗ್ಗೆ ನೀವು ಮಾತಾಡೋದಾದ್ರೆ ಅದಕ್ಕೆ ಅದರ ಪೂರ್ವ ಯೋಜಿತವಾಗಿ ಇಲ್ಲದಿದ್ರೆ ಒಂದು ಶಾಂತಿಯುತವಾಗಿ ಅಲ್ಲಿಂದ ಇಲ್ಲಿಗೆ ನೋಡಿ, ನಮ್ಮ ಬೈಕ್ ರ್ಯಾಲಿ ವ್ಯವಸ್ಥೆ ರೂಪುರೇಷೆಗಳು ಎಷ್ಟು ವ್ಯವಸ್ಥಿತವಾಗಿದೆ ಇಲ್ಲಿ ಪೊಲೀಸ್ ಇಲಾಖೆ ಗೊತ್ತಿದೆ. ಆದರೆ ನೋಡಿ, ರಕ್ಷಣೆ ಕಡೆಯಲ್ಲಿ ಕಲ್ಲು ಬಿಸಾಡೋದು, ದೊಂಬಿ ಆಗೋದು, ಆದ್ರೆ ಪಾದಯಾತ್ರೆಯಲ್ಲಿ ರಕ್ಷಣೆ ದೊಂಬಿ ಆಗುದಿಲ್ವಾ? ಇವರಿಗೆ ಯಾಕೆ ಅಂತ ಮನಸ್ಸಿಗೆ? ನೋಡಿ, ನಾವು ಹೇಳ್ತೇವೆ, ನಾವು ಸ್ಪಷ್ಟ ಕೊಡ್ತೇವೆ. ನೋಡಿ, ಇವರಿಗೆ ಮನಸ್ಥಿತಿ ಇವರು ಹೋಗಿದೆ. ಇವರಲ್ಲಿ ನಡುಕ ಶುರುವಾಗಿ ಇದನ್ನು ಯಾವ ರೀತಿ ಹತ್ತಿಗೆ ನೋಡಿ, ನಾವು ಬೈಕ್ ರ್ಯಾಲಿ ಮಾಡುವ ಉದ್ದೇಶದಲ್ಲಿ ನಾವೇನು ಲಾಠಿ ಲಾಂಗ್ ಹಿಡಿದು ಬಂದಿದ್ದೇವೆ. ನಾವು ಶಾಂತಿ ಅದು ನೋಡಿ, ಅದರೊಟ್ಟಿಗೆ ನಮ್ಮೊಟ್ಟಿಗೆ ನಾಯಕರು ಬರ್ತಾರೆ. ಎಲ್ಲ ರೂಪುರೇಷೆ ಮತ್ತು ವ್ಯವಸ್ಥೆ ಇವರೆಂತ ಹೇಳ್ತಾರೆ. ಇವತ್ತು ಇವರು ಸಿದ್ದರಾಮಯ್ಯನವರೊಂದು ಹೇಳಿಕೆಯನ್ನು ಕೊಡ್ತಾರೆ, ರೋಡ್ ಅಲ್ಲಿ ಸಾರ್ವಜನಿಕರಿಗೆ ಇದು ಆಗ್ತದೆ ಅಂತೆ. 50,000 ಜನ ಬಳ್ಳಾರಿಗೆ ಅಷ್ಟು 50,000 ಜನ ಕರೆದುಕೊಂಡು ಹೋದ್ರು. ಆಗ ಇವರಿಗೆ ಜನರಿಗೆ ಇದು ಆಗ್ಲಿಲ್ಲ, ಕಷ್ಟ ಆಗ್ಲಿಲ್ಲ. ನಾವು ಬೈಕಲ್ಲಿ ಹೋಗುದು ಕಷ್ಟ ಆಗ್ತದ? ಬೈಕಲ್ಲಿ ಸಹ ಅದಕ್ಕೆ ನೋಡಿ ಒಂದು ರೋನಲ್ಲಿ ಬೈಕಲ್ಲಿ ಬರುವುದರಲ್ಲಿ ಯಾವ ಇದು ಆಗ್ತದೆ, ಟ್ರಾಫಿಕ್ ಸಮಸ್ಯೆ ಆಗ್ತದೆ. ಪೊಲೀಸ್ ಇಲಾಖೆಯನ್ನು ಕೊಟ್ಟಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಗೆ ನಿಮ್ಗೆ ಅವಕಾಶ ಕೊಡ್ತಾರೆ, ನಾವು ಮಾಡ್ತೇವೆ. ನಿಮ್ಮ ಜಿಲ್ಲೆಯಲ್ಲಿ ಕಾರ್ಯಕರ್ತರಿಲ್ಲ. ನಾನು ಕೇಳುವಂತದ್ದು ವಿಷಯ ಸ್ಪಷ್ಟವಾಗಿ, ಯುವ ಮೋರ್ಚಾ ಕಾರ್ಯಕರ್ತರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗಮನಿಸಲಿಲ್ಲ. ನಮ್ಮ ಬೈಕ್ ರ್ಯಾಲಿ ಉದ್ದೇಶವನ್ನು ನೀವು ಗಮನಿಸಲಿಲ್ಲ. ನಾವು ಹೇಳುದು ರಾಜ್ಯದೆಲ್ಲೆಡೆ ನೋಡಿ, ಬೆಂಗಳೂರಿನಲ್ಲಿ ಮೈಸೂರಿನ ಚಾತರಾಮನ್ ರವಿ, ಶಿವಮೊಗ್ಗದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಆಗಿದೆ. ನೋಡಿ, ನಾವು ಚರ್ಚೆ ಮಾಡಿ ನೀವು ನಿಮ್ಮ ಇದನ್ನು ಮಾಡಿ ಅಂತ ಹೇಳಿದ್ರು ಅವರು. ನಿಮ್ಮ ಸಿದ್ದರಾಮಯ್ಯ ಪೊಲೀಸ್ ಇಲಾಖೆ ರಿಪೋರ್ಟ್ ಕೊಟ್ಟಿದೆ. ಇವತ್ತು ಪೊಲೀಸ್ ಇಲಾಖೆ ಕೊಟ್ಟದ್ದು 14 ಜನರ ಹತ್ಯೆಯ ರಿಪೋರ್ಟ್ಗಳನ್ನು ಪೊಲೀಸ್ ಇಲಾಖೆಯಿಂದ ಕೊಟ್ಟದ್ದು. ಅಲ್ಲ, ಈಗ ಉತ್ತಮ ಅವರೇ ಈಗ ಪ್ರಶ್ನೆ ಅಲ್ಲ. ಈಗ ನಿಮ್ಗೆ ಒಂದು ವೇಳೆ ಇವರು ಆರಾಮದಲ್ಲಿ ಬಂದು ಬೈಕ್ ರ್ಯಾಲಿ ಮಾಡ್ತಾರಾದ್ರೆ ನಿಮ್ಗೆ ಸೆಕ್ಯೂರಿಟಿ ಕೊಡ್ಲಿಕ್ಕೆ ಪ್ರಾಬ್ಲಮ್ ಇತ್ತ ಅಂದ್ರೆ ನೀವೇ ಅನಿಸ್ಕೊಂಡ್ರಿ PFR ಕಲ್ಲು ಬಿಸಾಡ್ತಾರೆ ಮತ್ತೆ ಟೆನ್ಷನ್ ಆಗುತ್ತೆ ಅಂದ್ರೆ ನೀವೇ ಸ್ವತಃ ಅನ್ಕೊಂಡ್ರಿ ಅಂತ ಪೊಲೀಸ್ ವ್ಯವಸ್ಥೆ ಒಳ್ಳೆಯದಾಗಿ ಉಂಟು ನಮ್ಮ ಜಿಲ್ಲೆಯಲ್ಲಿ. ಯಾವ ರೀತಿ ಹೇಳ್ತೀರಿ? ಇವತ್ತು ಸಾವಿರಾರು ನಾನು ಹೇಳೋದನ್ನು ಕೇಳಿ, ಸಾವಿರಾರು ಕಾರ್ಯಕರ್ತರು ಬೇರೆ ಜಿಲ್ಲೆಯಿಂದ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರ್ತಾರೆ. ಈ ಜಿಲ್ಲೆ ಅತಿ ಕೋಮು ಸೂಕ್ಷ್ಮ ಪ್ರದೇಶ. ಘೋಷಣೆಗೆ ನೀವು ಓದ್ತೀರಾ? ಯುವ ಮೋರ್ಚಾ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗಲಾಟೆ ಆಗತ್ತೆ ಆದ್ರೆ ನೀವು ಸಿದ್ಧರಿದ್ದೀರಾ ಅದನ್ನು ತಗೊಳ್ಳಿಕ್ಕೆ? ಗಲಾಟೆ ಆಗತ್ತೆ ಅಂತ ಅನಿಸ್ತಾ ಉಂಟು ಕಾಂಗ್ರೆಸ್. ಗಲಾಟೆ ಆಗ್ತದೆ. ಇವತ್ತು ಬಿಜೆಪಿ ಅವರು ಭ್ರಮನಿರಸರಾಗಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ಒಳ್ಳೆ ಆಡಳಿತ ಕೊಡ್ತಾ ಉಂಟು. ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ಸಚಿವರು ಉತ್ತಮ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ. ಯಾವುದೇ ರೀತಿಯ ಭ್ರಷ್ಟಾಚಾರವಿಲ್ಲ. ಒಳ್ಳೆ ಇವರಿಗೆ ಇರುವಂತದ್ದು ಒಂದೇ ಒಂದು ಕೊಲೆಯನ್ನು ಹಿಡಿಯುವುದು, ಕೊಲೆಯನ್ನು ಹಿಡಿಯುವುದು, ರಾಜಕೀಯ ಮಾಡುವುದು, ರ್ಯಾಲಿ ಮಾಡುವುದು, ಬೇರೆ ಯಾವುದೇ ರೀತಿಯ ಉದ್ದೇಶ ಇಲ್ಲ.
ಸಿದ್ದರಾಮಯ್ಯ ಸರ್ಕಾರ ಒಂದು ಯಾವ ರೀತಿ ಹಿಂದೂ ವಿಷಯ ಅಂತ ದೇಶದಲ್ಲಿ ಪ್ರಥಮ ಸ್ಥಾನದಲ್ಲಿರುವಂತಹ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ. ಸಿದ್ದರಾಮಯ್ಯ ಸರ್ಕಾರ ನೀವೇ ಮಾತಾಡ್ಬೇಕು, ನಾವು ಮಾತಾಡ್ಲಿಕ್ಕೆ ಅವಕಾಶ ಕೊಡ್ಬೇಕು. ನೀವು ಮಾತಾಡ್ತಾರೆ, ನೀವು ನಿಮ್ಮ ಮುಗಿದಂತ ನಾವು ಮಾತಾಡ್ತೇವೆ. ಆಯ್ತು, ನೀವು ಒಂದು ವಿಷಯ ಹೇಳಿ, ಮತ್ತೆ ಅವರಿಗೆ ಅವರ ಬಗ್ಗೆ ಹೋಗ್ತೇನೆ. ಇವರು ಹೇಳಿದ್ರು ನಾವು ವಿಷಯಾಂತರ ಮಾಡುದು ಬೇಡ, ನಮ್ದು ಬೈಕ್ ರ್ಯಾಲಿಯ ಉದ್ದೇಶ ಈಗಾಗಲೇ ನಾವು ಸ್ಪಷ್ಟಪಡಿಸಿದ್ದೇವೆ. ನೀವು ಇದನ್ನು ರಾಜ್ಯಕ್ಕೆ ವಿಶ್ಲೇಷಣೆ ಕೊಂಡುದಾದ್ರೆ ಅದು ಕಾಂಗ್ರೆಸ್ನವರಿಗೆ ಬಿಟ್ಟ ವಿಷಯ. ಇನ್ನೂ ಮುಸ್ಲಿಂ ನಾವು ಹೇಳುದು ಒಂದು ಪ್ರತಿಭಟನೆ ಮಾಡುವ ಹಕ್ಕು ಭಾರತ ದೇಶದ ಪ್ರತಿಯೊಬ್ಬ ನಾಗರಿಕನ ಆದ್ಯ ಕರ್ತವ್ಯ. ಒಂದು ಸರ್ಕಾರ ತಮ್ಮ ಒಂದೊಂದು ವ್ಯವಸ್ಥೆಗಳ ಬಗ್ಗೆ ಅಲುಗಾಡಿದಾಗ ಅದರ ಬಗ್ಗೆ ಏನೋ ಒಂದು ನಿರ್ಣಾಯಕವಾದಂತಹ ಹಂತವನ್ನು ಕೊಡದಿದ್ದಾಗ ಅದರ ಬಗ್ಗೆ ಪ್ರತಿಪಾದನೆ ಮಾಡುವುದು ಪ್ರತಿಯೊಬ್ಬ ನಾಗರಿಕನ ಒಂದು ಆದ್ಯ ಕರ್ತವ್ಯ. ನಾವು ಹೇಳುದು ಇಷ್ಟೇ, ರಾಜ್ಯದಲ್ಲಿ ಕಳೆದ ಸಿದ್ದರಾಮಯ್ಯನವರ ಸರ್ಕಾರ ಬಂದ ನಂತರ 10-15 ಹಿಂದೂ ಕಾರ್ಯಕರ್ತರ ಹತ್ಯೆ ಆಗಿದೆ. ಅದೆಲ್ಲ ಪೊಲೀಸ್ ಇಲಾಖೆಗಳಿಂದ ದೃಢಪಟ್ಟಿದೆ. KFD, PFI ಮತ್ತು SDPI ಸಂಘಟನೆಗಳಾದಂತ ಆ ಇಲಾಖೆಯ ಯಾವುದನ್ನು ಮಾಹಿತಿಗಳನ್ನೇ ಸರ್ಕಾರಕ್ಕೆ ಕೊಟ್ಟಿದ್ದೆ. ನಾವು ಇದರ ಆಧಾರದಲ್ಲಿ ರಾಜ್ಯದೆಲ್ಲೆಡೆ ಪ್ರತಿಭಟನೆ ರ್ಯಾಲಿ ಮಾಡುವುದು ನಾವು ಸರ್ಕಾರದ ವಿರುದ್ಧ ಅಲ್ಲ, ಇಂತಹ ಸಂಘಟನೆಗಳನ್ನು ನಿಷೇಧ ಮಾಡಬೇಕು. ಇದಕ್ಕೆಲ್ಲ ಕಾರಣೀಭೂತರಾದಂತಹ ಸಚಿವ ರಮಣಾಚಾರಿ ರಾಜೀನಾಮೆ ಕೊಡಬೇಕು, ಮತ್ತೆ ಇಷ್ಟೆಲ್ಲಾ ತನಿಖೆಗಳನ್ನು CBIಗೆ ವಹಿಸಬೇಕು. ಇದನ್ನು ರಾಜಕೀಯ ವಿಶ್ಲೇಷಣೆ ನೋಡುವುದಾದರೆ ಅದು ಕಾಂಗ್ರೆಸ್ನವರಿಗೆ ಬಿಟ್ಟು ವಿಷಯ. ಆದರೆ ಇವತ್ತು ಬೆಳಗಿನಿಂದ ನೀವು ಕಂಡಿದ್ದೀರಿ, ಮಾಧ್ಯಮಗಳಲ್ಲಿ ಕಂಡಿದ್ದೀರಿ, ಇದನ್ನೆಲ್ಲ ನೋಡಿ ಅದನ್ನು ಬಿಟ್ಟು ವಿಷಯಾಂತರ ಮಾಡಿ ಅವರು ಒಳ್ಳೆ ಮನುಷ್ಯ, ಇವರು ಒಳ್ಳೆ ಮನುಷ್ಯ ಅಂತ ಜನತೆ ಗಮನಿಸಿದೆ. ಯಾವ ರೀತಿ ಸಚಿವರಿದ್ದಾರೆ ಅಂತ ನೀವು ಚರ್ಚೆ ಮಾಡುವುದಾದರೆ ವಿಷಯಾಂತರ ಮಾಡಿ ಚರ್ಚೆ ವಿಷಯಾಂತರದ ಚರ್ಚೆ ಅಲ್ಲ, ಇದನ್ನು ರಾಜಕೀಯ ಪ್ರೇರಿತವಾಗಿ ಇನ್ನು 7-8 ತಿಂಗಳಲ್ಲಿ ಚುನಾವಣೆ ಬರ್ಲಿಕ್ಕಿದೆ. ಚುನಾವಣೆಯಲ್ಲಿ ಬಿಜೆಪಿ ಅವರಿಗೆ ಬೇರೆ ಯಾವುದೇ ಒಂದು ಒಳ್ಳೆ ವಿಷಯ ಇಲ್ಲ. ಕಾಂಗ್ರೆಸ್ ಪರವಾಗಿ ಕಾಂಗ್ರೆಸ್ ಉತ್ತಮ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ನೀವು ಸೌಹಾರ್ದತೆಗೆ, ಶಾಂತಿಗಾಗಿ, ಒಳ್ಳೆ ಉದ್ದೇಶಕ್ಕಾಗಿ ಮಾಡಿ, ನಾವು ಬರ್ತೇವೆ ನಿಮ್ಮೊಟ್ಟಿಗೆ. ನಿಮ್ಮ ಉದ್ದೇಶ ಏನು? ಹತ್ಯೆ ಮಾಡ್ಲಿಕ್ಕೆ ಪೊಲೀಸ್ ವ್ಯವಸ್ಥೆ ಉಂಟು, ಹತ್ಯೆ ಮಾಡ್ಲಿಕ್ಕೆ ಪೊಲೀಸ್ ವ್ಯವಸ್ಥೆ ಉಂಟು. ಹತ್ಯೆ ಮಾಡೋದನ್ನು ಯಾರು ಹತ್ಯೆ ಮಾಡಿದ್ರೆ ನಾವು ಕೂಡ ಖಂಡಿಸ್ತೇವೆ. ಹಂಗೆ ಮಾತಾಡ್ಲಿಕ್ಕೆ ಹತ್ಯೆ ಮಾಡೋದನ್ನು ನಾವು ಕೂಡ ಖಂಡಿಸ್ತೇವೆ. ಹತ್ಯೆ ಮಾಡೋದು ಯಾರೇ ಹತ್ಯೆ ಆಗ್ಲಿ, ಹಿಂದೂ ಕಾರ್ಯಕರ್ತರ ಹತ್ಯೆ ಆಗ್ಲಿ, ಮುಸಲ್ಮಾನರ ಹತ್ಯೆ ಆಗ್ಲಿ, ಹತ್ಯೆ ಎಲ್ಲವನ್ನು ನಾವು ಜಾತ್ಯತೀತ ವ್ಯವಸ್ಥೆಯಲ್ಲಿ ಖಂಡಿಸ್ತೇವೆ. ನಿಮಗೆ ಮಾತ್ರ ಯಾಕೆ ಖಾಲಿ ಹಿಂದೂ ಕಾರ್ಯಕರ್ತರ ಹತ್ಯೆಯನ್ನು ಮಾತ್ರ ನೀವು ಯಾಕೆ ಖಂಡಿಸ್ತೀರಿ? ನಿಮಗೆ ಯಾಕೆ RTI ಕಾರ್ಯಕರ್ತ ವಿನಾಯಕ್ ಪಾಲಿಕನ ಹತ್ಯೆಯನ್ನು ಯಾಕೆ ನೀವು ಖಂಡಿಸ್ತೀರಾ? ಇವತ್ತು ಕಾವ್ಯನ ಸಾವಿರ್ಬೋದು, ಅದನ್ನ ಯಾಕೆ ನೀವು ಖಂಡಿಸ್ತೀರಾ? ಹಿಂದೆ ಸೌಜನ್ಯನ ಹತ್ಯೆ ಆಗಿದ್ದು ಅದನ್ನ ಯಾಕೆ ಖಂಡಿಸ್ತೀರಾ? ನಾವು ಹೇಳುದು ನಿಮ್ಮದೇ ಸರ್ಕಾರದ ಉದ್ದೇಶ ನಿಮ್ಮದೇ ಪೊಲೀಸ್ ಇಲಾಖೆ ಆಘಾತಕಾರಿ ಅಂಶಗಳನ್ನು ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದೆ. ನೀವು ಗಮನಿಸಿ. ಇನ್ನೊಮ್ಮೆ ಹೇಳ್ತೇನೆ, ನಾವು ಮಾಡುವಂತಹ ಮಂಗಳೂರು ಛಲದ ಉದ್ದೇಶ ಇಲ್ಲಿ ರಾಜ್ಯದಲ್ಲಿ ಆಘಾತಕಾರಿಯಾದಂತಹ ಅಂಶಗಳು ಬಹಳಷ್ಟು ಗುಪ್ತಚರ ಇಲಾಖೆ, ಪೊಲೀಸ್ ಇಲಾಖೆಯಿಂದ ಸರ್ಕಾರಕ್ಕೆ ಬಂದಿದೆ. ಅದರ ಮೇಲೆ ನಾವು ಆಕ್ಷನ್ ಬೆಂಗಳೂರಿನಿಂದ ಡೆಲ್ಲಿಗೆ ಚಲೋ ಮಾಡಿ, ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದು ನಮ್ಮ ಯುವಕರನ್ನು ಕಾಂಗ್ರೆಸ್ ಸರ್ಕಾರ ಬಿಡುವುದೇ ಇಲ್ಲ. ಅಲ್ಲ, ಈಗ ಪ್ರಶ್ನೆ ಇರೋದು PFI ನಿಷೇಧ ಆದ್ರೆ ಎಲ್ಲ ಸಾಲ್ವ್ ಆಗುತ್ತೆ ನೀವು ಅನ್ಕೊಂಡ್ರೆ, PFI ನಿಷೇಧ ಮಾಡ್ಬೇಕಾದ್ರೆ ಇವರದೇ ಕೇಂದ್ರ ಸರ್ಕಾರ ಉಂಟು, ಕೇಂದ್ರ ಸರ್ಕಾರಕ್ಕೆ ನಿಷೇಧ ಮಾಡುವಂತ ಹಕ್ಕುಂಟು. ಇವರು ಬೆಂಗಳೂರಿನಿಂದ ಡೆಲ್ಲಿಗೆ ಚಲೋ ಮಾಡ್ಲಿ, ಇವರು ನಮ್ಮ ಜಿಲ್ಲೆಗೆ ಬಂದು ನಮ್ಮ ಜಿಲ್ಲೆಯ ನಮ್ಮ ಸರ್ಕಾರ ಮಾಡಿದ ಕೆಲಸಕ್ಕೆ ಒಳ್ಳೆ ಕೆಲಸ ನೀವು ಹೇಳಿ ನಿಮ್ಮಿಂದ ಆಗುದಿಲ್ಲ. ನಾವು ಇಲ್ಲಿ ಇಂತಹ ಆಘಾತಕಾರಿ ಅಂಶಗಳು ನಮಗೆ ಹತ್ತಿಕ್ಕಲು ಸಾಧ್ಯವಿಲ್ಲ. ನೀವೊಂದು ಕೆಲಸ ಮಾಡಿ, ಹಾಗಾದ್ರೆ ನೀವು ಸರ್ಕಾರ ಹೋಗಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ನೋಡಿಕೊಳ್ತದೆ. ನೀವು ಯಾಕ್ರೆ ಕೈ ಕಟ್ಟಿ ಕೂತ್ಕೊಳ್ತಿದ್ರಿ? ನೋಡಿ, ನಿಮ್ಮ ಸರ್ಕಾರ ಯಾವ ರೀತಿ ಪೊಲೀಸ್ ಇಲಾಖೆ ಕಾಪಾಡಿಕೊಳ್ಳುವುದು ಇಲ್ಲ ರಾಜ್ಯ ಸರ್ಕಾರದ ಆದ್ಯ ಕರ್ತವ್ಯ. ಅದು ಬಿಟ್ಟು ಇವರು ಮಾಡಿದ ಪ್ರತಿಯೊಂದು ಒಂದು ನಿಮಿಷ ಇವರೇ. ನಮ್ಮ ಸರ್ಕಾರ ಕರ್ನಾಟಕದಲ್ಲಿ ಇದ್ದಾಗ ನಮ್ಮ ಮುಖ್ಯಮಂತ್ರಿಗಳು ಬೆಂಗಳೂರಿಗೆ ಅಕ್ಬರುದ್ದೀನ್ ಓವೈಸಿ ಬರುವಾಗ ಕೂಡ ತಡೆ ಹಿಡಿದಿದ್ದಾರೆ. ಅದೇ ರೀತಿ ಮೋಹನ್ ಭಾಗವತ್ ಬರ್ಲಿಕ್ಕೆ ಕೂಡ ತಡೆ ಹಿಡಿದಿದ್ದಾರೆ. ಯಾಕೆ ತಡೆ ಹಿಡಿದಿದ್ದಾರೆ? ಯಾಕೆ ತಡೆ ಹಿಡಿದಿದ್ದಾರೆ? ಜಾತಿ ಯಾಕೆ ತಡೆ ಹಿಡಿದಿದ್ದಾರೆ? ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ
ಧರ್ಮದ ರಾಜಕೀಯ ಮಾಡುವುದು ನಾವು ಎಂದು ರಾಜಕೀಯ ನೀವು ಮಾಡುವುದು ಧರ್ಮದ ನೋಡಿ, ರಾಜಕೀಯ. ನೀವು ಗಮನಿಸಲಿಲ್ಲ. ಹೆಸರಿನಲ್ಲಿ ರಾಜಕೀಯ, ಗಮನಿಸಲಿಲ್ಲ. ದೇವರ ಹೆಸರಿನಲ್ಲಿ ನೀವು ರಾಜಕೀಯ, ಬರುವಾಗ ಅದೇ ಮರಣದಲ್ಲಿ ರಾಜಕೀಯ, ಪ್ರತಿಯೊಂದರಲ್ಲಿ ರಾಜಕೀಯ ಮಾಡುವುದು ನೀವು. ಇದೇ ಬಿಸಿ ರೋಡಿನಲ್ಲಿ ಇವರು ನಮ್ಮ ಅತಿಥಿಗಳು ಬರ್ತಾರೆ, ಆದ್ರೆ ಪೂರ್ಣಕರ ಇದು ವ್ಯವಸ್ಥೆ ನಮ್ದು ಅಂತ ಯಾರು ಹೇಳಿದ್ರು? Okay, ಸಚಿವರು ನಮ್ಮ ಹತ್ರ ಹೇಳಿದ್ರು. Okay, ಈಗ ಅನಂತರ ಯಾಕೆ ಮಾತಾಡಿದ್ದು ಗಂಟೆ? ಸಂದೇಶ್ ಅವರೀಗ ನೋಡಿ, okay, okay, ನಮ್ದು okay, ಯಾವುದೇ okay, ವ್ಯಕ್ತಿಗಳು okay, ಬರ್ತಾರೆ, okay. ನಮ್ದು ಅಭ್ಯಂತರವಿಲ್ಲ. ಆದ್ರೆ ನಾವೇ ಹೇಳುದು ಇಷ್ಟೇ, ಎಲ್ಲಾ ಸಮುದಾಯವರು ಈ ಭಾರತದ ಒಟ್ಟು ವ್ಯವಸ್ಥೆಯಲ್ಲಿ ಇದೆ. Yes, ಈಗ ಆದ್ರೆ ನಾವ್ ಹೇಳುದು ಒಂದು ಸಂಘ ನೋಡಿ, ಅಲ್ಲ, ಈಗ ಒಂದು ಪ್ರಶ್ನೆ ಇರೋದು ಸಾವಾಗುವುದು, ಇವರೇ ಒಂದು ಹೇಳ್ತಾರೆ, ರೋಗದಿಂದ ಸಾವಾದ್ರೆ ನಾವು ಸಾವು ಯಾವ್ದಂತ ಎಲ್ಲ ನೋಡ್ಬೇಕು ಸಮುದಾಯ ಮೊದಲು. ಅಂದ್ರೆ ಆ ನಿಮ್ಮ ಪ್ರಕಾರ ರೋಗವನ್ನು ಯಾವ್ದು ಗುರುತಿಸಲ್ಲ. ಸಮುದಾಯ? ಈಗ ನಿಮ್ಮ ಸಮುದಾಯ ಯಾವ್ದು ಅಂತ ಯಾರು ನಮ್ಗೆ ಹೇಳಿ. ಹೇಳಿದ್ರೆ? ಯುವ ಮೋರ್ಚಾದವರಿಗೆ ಇರುವ ಪ್ರತ್ಯೇಕ ಸಮುದಾಯ ಉಂಟು. ನಿಮ್ಮ ಸಮುದಾಯದಲ್ಲಿ ಇವರು ಮುಸಲ್ಮಾನರು ಬರುದಿಲ್ವಾ? ನಿಮ್ಮದು ಜಾತ್ಯತೀತ ಪಕ್ಷ ಅಂತ ಹೇಳ್ತೀರಿ, ಅವರ ಕೊಲೆಯನ್ನು ಯಾಕೆ ನೀವು ಖಂಡಿಸಿಲ್ಲ? ಈಗ ಪ್ರಶ್ನೆ ಇರುವುದು, ಈ ಒಂದು ವೇಳೆ PFI ಅಥವಾ KF ನಿಷೇಧ ಆದ್ರೂ ಕೂಡ ಮತ್ತೊಂದು ಹೆಸರಲ್ಲಿ ಅದು ಬರುತ್ತೆ ಅಂತ ಏನಾದ್ರು ಅನಿಸ್ಲಿಲ್ವಾ ಸಂದೇಶ್ ಅವರೇ? ಯಾಕಂದ್ರೆ ಒಂದು ಸಂಘಟನೆ ನಿಷೇಧ ಕೂಡಲೇ ಅವರು ಹಾಗೆ ಬಿಡ್ತಾರಂತ ನೀವು ಅನ್ಕೊಂಡಿದ್ದೀರಾ, ಅಥವಾ ನಿಮ್ಮ ಪಾಯಿಂಟ್ ನಿಷೇಧ ಮಾಡುವ ಮೂಲಕ ರಾಜಕೀಯ ನಿಷೇಧ ಮಾಡಿದ ಕೂಡಲೇ ಒಂದು ವ್ಯವಸ್ಥೆ ಸರಿಯಾಗ್ತದೆ ಅಂತ ನೀವು ಹೇಳುದು ಕರೆಕ್ಟ್. ಅವ್ರು ಇನ್ನೊಂದು ಹೆಸರಲ್ಲಿ ಬರ್ಬೋದು. ಆದ್ರೆ ಯಾವ ರೀತಿ ನಾವು ಅದನ್ನು ವ್ಯವಸ್ಥಿತವಾಗಿ ಒಂದು ರಾಜ್ಯ ಸರ್ಕಾರ ನೋಡಿ, ಬೇರೆ ಹಿಂದೆ ತುಂಬಾ ಸರ್ಕಾರ ಬಂದಿದೆ, ಇಂತಹ ಒಂದು ಸಂಘಟನೆ ಆದಂತ ಅದನ್ನು ಯಾವ ರೀತಿ ನಾವು ಹತ್ತಿಕ್ಕಬಹುದು ಅನ್ನೋ ಯಾವುದನ್ನೊಂದು ಪ್ರಯೋಗವನ್ನು ರಾಜ್ಯ ಸರ್ಕಾರ ಮಾಡ್ತದೆ. ಅದು ಅದರ ಚಾಕಚಕ್ಯತೆ ರಾಜ್ಯ ಸರ್ಕಾರದ. ಈಗ ಆದ ಕೂಡಲೇ ನಿಮ್ಗೆ ಅದು ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಯ್ತು ಅಂತ ಅನಿಸ್ತಾ ಉಂಟು, ಅಥವಾ ಬೇರೆ ಹೆಸರಲ್ಲಿ ಅದು ಬರ್ಬೋದು? ಆದ್ರಿಂದ ನಾವು ಎಲ್ಲ ಒಂದು ಕಡೆಯಲ್ಲಿ ಏನೋ ಸರಿ ಕಣ್ಣೆದುರಲ್ಲೇ ಒಂದು ವ್ಯವಸ್ಥೆ ಇಷ್ಟೆಲ್ಲ ಮಾಡ್ತಿರುವಾಗ ಅದನ್ನೊಂದು ರಾಜ್ಯ ಸರ್ಕಾರ ಪ್ರೋತ್ಸಾಹಿತಂದಿದ್ದರೆ ನಾವೇನು ವಿರೋಧ ಪಕ್ಷ ಉಂಟು ಕಾಂಗ್ರೆಸ್ ಸರ್ಕಾರ ಅದು ನೇರವಾಗಿ ಅವರನ್ನು PFI ಇವತ್ತು ಅದಕ್ಕೆ ಅಂಕಿ ಅಂಶ ಯಾವ್ದು ಗೊತ್ತುಂಟೆ? ನೀವು ಹೇಳಿದ್ರಲ್ಲ, ಒಂದು ಸರ್ಕಾರ ಬಂತು, ಸಿದ್ದರಾಮಯ್ಯ ಅವರ ಸರ್ಕಾರ ಬಂದ ಕೂಡಲೇ ಎಷ್ಟೋ ಅಪರಾಧಿಗಳನ್ನು ಒಂದು ಏಕಾಏಕಿ ಒಂದು ತಿಂಗಳಿನ ಒಳಗಡೆ ಸಂಪುಟ ಸಭೆಯಲ್ಲಿ ಇಟ್ಟು ಬಿಡುಗಡೆ ಮಾಡಿದ್ರು. ಇದು ಸಾಕಲ್ಲ ಇವರ ಒಂದು ಬೆಂಬಲ ಪ್ರೋತ್ಸಾಹ ಯಾವ ರೀತಿ ಇದೆ ಅಂತ ಹೇಳಿ. ಉತ್ತಮ ಅವರೇ, ನಿಮ್ಗೆ PFI ನಿಷೇಧ ಮಾಡ್ಲಿಕ್ಕೆ ನಿಮ್ಮ ಸರ್ಕಾರಕ್ಕೆ ಹೆದರಿಕೆ ಎಲ್ಲೋ ಒಂದ್ ಕಡೆ ಆಗ್ತಾ ಉಂಟು ಅಂದ್ರೆ ನಿಮ್ಗೆ ಮುಸ್ಲಿಮರಿಗೆ ಬೇಸರ ಆಗ್ಬಹುದು. ಧರ್ಮದ ರಾಜಕೀಯ ಇವರಿಗೆ ಬೇಕಾಗಿರೋದು ಓಲೈಕೆ ರಾಜಕೀಯ. ಇವರು ಮಾಡುವಂತ ರ್ಯಾಲಿಯ ಉದ್ದೇಶ ಒಂದು, ಇವರು ಈಗ ದೆಟ್ಟಗೆಟ್ಟಿದ್ದಾರೆ, ಯಾವ ರೀತಿಯಲ್ಲಿ ನಾವು ಸಂಘಟಿಸಬಹುದು, ಇವರಿಗೆ ನಮ್ಮ ವಿರೋಧ ಮಾತಾಡ್ಲಿಕ್ಕೆ ಯಾವುದು ಇಲ್ಲ, ಯಾವುದೇ ರೀತಿಯಲ್ಲಿ ಇಲ್ಲ. ಇವರು ಈಗ ಸೇರಿಸುವಂತದ ರ್ಯಾಲಿ ಒಂದೇ ಉದ್ದೇಶಕ್ಕೆ, ದಕ್ಷಿಣ ಕನ್ನಡ ಜಿಲ್ಲೆಗೆ ರ್ಯಾಲಿ ಬರಬೇಕು, ಹೋಮಗಲಭೆ ಆಗ್ಬೇಕು, ವೋಟ್ ಬ್ಯಾಂಕ್ ಕ್ರಿಯೇಟ್ ಆಗ್ಬೇಕು. ಈ ಬಗ್ಗೆ ಜಿತೇಂದ್ರ ಕೊಟ್ಟಾರಿ ಅವರು ಬಿಜೆಪಿ ವಕ್ತಾರರು ಮಾತನಾಡಿದರೆ ಅದನ್ನು ಕೇಳಿ ನಾವು ಒಂದು ಪುಟ್ಟ ಬ್ರೇಕಿಗೆ ಹೋಗ್ತಾ ಇದ್ದೇವೆ. ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ನ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇವತ್ತು ರಾಜ್ಯದಲ್ಲಿ ದುರಾಡಳಿತವನ್ನು ಮಾಡ್ತಾ ಇದೆ ಮತ್ತು ಈ ರಾಜ್ಯದಲ್ಲಿ ಅನೇಕ ಮತೀಯ ವಿಚಾರಗಳ ಮುಖಾಂತರ ಈಗಾಗಲೇ ಸಂಘ ಪರಿವಾರದ ಅನೇಕ ಕಾರ್ಯಕರ್ತರನ್ನ ಹತ್ಯೆ ಮಾಡಿರ್ತಕ್ಕಂತಹ ಮತೀಯ ಸಂಘಟನೆ ಆಗಿರ್ತಕ್ಕಂಥ PFI ಅನ್ನ ಈ ರಾಜ್ಯದಲ್ಲಿ ನಿಷೇಧ ಮಾಡಬೇಕು ಮತ್ತು ಎಲ್ಲ ಪ್ರಕರಣಗಳನ್ನು ಕೂಡ CBIಗೆ ರಾಜ್ಯ ಸರ್ಕಾರ ಒಪ್ಪಿಸಬೇಕು ಮತ್ತು ಈ ಜಿಲ್ಲೆಯ ಉಸ್ತುವಾರಿ ಸಚಿವ ರಮಾನಾಥ್ ರೈ ಅವರು ಇದಕ್ಕೆ ಕಾರಣವನ್ನ ಕೊಟ್ಟು ಇದಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳುವಂತ ಹಕ್ಕೊತ್ತಾಯದ ಮುಖಾಂತರ ನಾವು ಒಂದು ದೊಡ್ಡ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೇವೆ. ವಿಶೇಷವಾಗಿ ಯುವ ಮೋರ್ಚಾದ ವತಿಯಿಂದ ಆಯೋಜನೆಗೊಂಡಿರ್ತಕ್ಕಂಥ ಈ ರ್ಯಾಲಿಯನ್ನ ಇವತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹತ್ತಿಕ್ಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದು ಕೂಡ ಪೊಲೀಸ್ ಇಲಾಖೆಯನ್ನ ದುರ್ಬಳಕೆ ಮಾಡಿ ಈ ರ್ಯಾಲಿಯನ್ನ ಅನುಮತಿಯನ್ನು ನಿರಾಕರಣೆ ಮಾಡಿ, ಈ ರ್ಯಾಲಿಗೆ ಅನುಮತಿಯನ್ನು ನಿರಾಕರಿಸಿ ಇದನ್ನ ನಿಲ್ಲಿಸತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಈಗಾಗಲೇ ನಮ್ಮ ಅನೇಕ ನಾಯಕರನ್ನು ಬಂಧನ ಮಾಡಿದ್ದಾರೆ. ಇದು ನೋಡ್ಬೇಕಾದ್ರೆ ಇವತ್ತು ಒಂದು ಅಘೋಷಿತ ತುರ್ತು ಪರಿಸ್ಥಿತಿ ಈ ರಾಜ್ಯದಲ್ಲಿ ಬಂದಿದೆ ಅಂತ ಹೇಳುವಂತದನ್ನು ಕಾಣಬಹುದು. ಅದಕ್ಕೋಸ್ಕರ ನಾವು ಇಷ್ಟೇ ಮಾತಾಡೋದಂದ್ರೆ, ಪ್ರಜಾಪ್ರಭುತ್ವದ ನೆಲೆಗಟ್ಟಿನಲ್ಲಿ, ಒಂದು ರಾಜಕೀಯ ಪಕ್ಷದ ನೆಲೆಗಟ್ಟಲ್ಲಿ ಭಾರತೀಯ ಜನತಾ ಪಾರ್ಟಿ ಮಾಡತಕ್ಕಂತಹ ಈ ಕಾನೂನಾತ್ಮಕ ಹೋರಾಟವನ್ನು ಹತ್ತಿಕ್ಕುವಂತ ಕೆಲಸವನ್ನು ಮಾಡತಕ್ಕಂಥ ಸಿದ್ದರಾಮಯ್ಯ ಈ ಒಂದು ಕಾರ್ಯವನ್ನ ನಾವು ಖಂಡಿಸ್ತೇವೆ. ಯಾವ ಕಾರಣಕ್ಕೋಸ್ಕರ ಕೂಡ ಈ ರ್ಯಾಲಿ ಖಂಡಿತವಾಗಿ ನಡೀತದೆ. ನಮ್ಮ ಎಲ್ಲ ರಾಜ್ಯದ ನಾಯಕರು ಬರ್ತಾರೆ, ಖಂಡಿತವಾಗಿ ಈ ರ್ಯಾಲಿಯನ್ನು ನಡೆಸ್ತೇವೆ. ಸಿದ್ದರಾಮಯ್ಯನ ಸವಾಲಿಗೆ ನಾವು ಉತ್ತರವನ್ನು ಕೊಡ್ಲಿಕ್ಕೆ ತಯಾರಿದ್ದೇವೆ. ಅವರು ಕೇಳಿದ್ರು, ನೀವು ಎಲ್ಲ ಧರ್ಮದವರ ಹತ್ಯೆ ಆದಾಗ ಕೂಡ ಪ್ರತಿಭಟನೆ ಮಾಡಬಹುದು, ನೀವು ಕೇವಲ ಹಿಂದೂಗಳ ಹತ್ಯೆ ಆದಾಗ ಮಾತ್ರ ಮಾಡ್ತೀರಾ ಅಂದ್ರೆ ನಿಮ್ಮ ವಿಷಯ ಇರೋದು ಹಿಂದೂ ಮುಸ್ಲಿಂ ವಿಷಯನ ಅಥವಾ ಒಂದು ಸರ್ಕಾರದ ವಿರುದ್ಧ ರಾಜಕೀಯ ಹೋರಾಟನ ಏನಿದು? ಹಾಗಾದ್ರೆ ನೋಡಿ, ನೀವು ಆ ರೀತಿ ಅದನ್ನು ವಿಶ್ಲೇಷಣೆ ಮಾಡೋದಕ್ಕಿಂತಲೂ ಮುಖ್ಯವಾಗಿ ಇಲ್ಲಿ ಇಷ್ಟವರೆಗೆ ಆದಂತಹ ಎಲ್ಲ ಹತ್ಯೆಗಳ ಹಿಂದೆ ಯಾವುದು ಸಂಘಟನೆಗಳು ಭಾಗಿಯಾಗುವಂತೆ ಪೊಲೀಸ್ ಇಲಾಖೆ ಕೊಟ್ಟಿದೆ. ಇವರು ಹಿಡಿದು ಹಿಂದೂ ಸಂಘಟನೆಗಳ ಕಾರ್ಯಕರ್ತರ ಹತ್ಯೆ ಮಾಡಿದ್ದಾರೆ ಅಂತ ನಿಮ್ಗೆ ಗೊತ್ತಿರಲಿ.
ಯಾವುದೇ ವಿಶ್ವ ಹಿಂದೂ ಪರಿಷತ್, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಯಾವುದೇ ಸಂಘ ಪರಿವಾರದ ಸಂಘಟನೆಗಳು ಇಂಥ ಕೃತ್ಯಗಳನ್ನು ಮಾಡಲಿಕ್ಕಿಲ್ಲ. ಇಷ್ಟು ನಾನು ಸ್ಪಷ್ಟಪಡಿಸ್ತೇನೆ, ಎಲ್ಲೂ ಇಲ್ಲ. ಆದರೆ ಅದನ್ನು ತೋರಿಸುವಂತಹ ಕೆಲಸ ಕಾರ್ಯಗಳು ಮಾಡಿದ್ದಾರೆ. ಯಾವುದು ಕಾರ್ಯ ಸರ್ಕಾರ ಅದನ್ನು ಆ ಸಂಘಟನೆಯಲ್ಲಿ ಭಾಗಿಯಾದವರಂತೆ ತೋರಿಸುವುದು ಅದನ್ನು. ಆದರೆ ಆ ಒಂದು ವ್ಯವಸ್ಥಿತವಾಗಿ ಹತ್ಯೆ ನಡೆದದ್ದು. ನಾವಿಲ್ಲಿ ಈ ಮಂಗಳೂರು ಚಲೋ ರ್ಯಾಲಿ ಮಾಡೋದು ಯಾಕೆಂದರೆ ನೋಡಿ, ಹತ್ತಿರದ ಕೇರಳದಲ್ಲಿ ಹತ್ಯೆಗಳಾಗುತ್ತೆ. ಯಾವ ರೀತಿ ಹತ್ಯೆಗಳಾಗುತ್ತೆ? ಅಲ್ಲಿಯ ಕೇರಳದ ಸರ್ಕಾರವೇ ಹೈಕೋರ್ಟಿಗೆ, ಅಲ್ಲಿಯ ಕೇರಳ 2015 ಅಫಿಡವಿಟನ್ನು ಸಲ್ಲಿಸಿದೆ. ಇಲ್ಲಿ ಇಂಥ ಸಂಘಟನೆಗಳು ಬಹಳವಾಗಿ ಆಗಿವೆ. ಇದು ಹತ್ತಿರದ ಕರ್ನಾಟಕದಲ್ಲಿ, ಹಾಗೆ ತಮಿಳುನಾಡಿನಲ್ಲಿ ಆಗ್ತಾ ಉಂಟು. ಅದು ನಾವು ಹಿಂದೆ ಅದರ ನ್ಯೂಸ್ಗಳಲ್ಲಿ ಕೇಳ್ತಿದ್ದೆ. ಆದರೆ ಇವತ್ತೆಂತಾಗಿದೆ, ಅದು ನಮ್ಮ ರಾಜ್ಯದಲ್ಲಿ ಬಂದಿದೆ. ನಾವು ಇಷ್ಟೇ ಹೇಳುದು, ಯಾವುದೇ ಹತ್ಯೆಗಳು ನಡೀಬಾರದು. ಆದರೆ ಈ ಹತ್ಯೆಗಳಿಗೆ ಇಂಥ ಒಂದು ಸಂಘಟನಾತ್ಮಕ ನಡೆದಂತಹ ಸಮಾನತೆಯನ್ನು ನೋಡಿದ್ರೆ ಈಗಾಗಲೇ ನಾನು ಆಗ ಹೇಳಿದೆ, ಶೋಭಾ ಕರಂದ್ಲಾಜೆ ಅವರು ಸಿಬಿಐಗೆ ಒಂದು ರಿಪೋರ್ಟ್ ಮಾಡಿದ್ದಾರೆ. ಅದರಲ್ಲಿ ಅನೇಕರ ಹೆಸರನ್ನು ಇಟ್ಟಿದ್ದಾರೆ. ಹಿಂದೂ ಕಾರ್ಯಕರ್ತರ ಹತ್ಯೆಯಾದವರು, ಕೊಲೆ ಆದವರ ಹೆಸರಲ್ಲಿ ಇವತ್ತು ನಮ್ಮ ಜಿಲ್ಲೆಯವರಾದಂಥ RTI ಕಾರ್ಯಕರ್ತ ವಿನಾಯಕ್ ಬಾಳಿಕೆ ಇರ್ಬೋದು, ಹರೀಶ್ ಪೂಜಾರಿ ಇರ್ಬೋದು, ಪ್ರವೀಣ್ ಪೂಜಾರಿ ಇರ್ಬೋದು, ಬೇರೆ ಬೇರೆ ರೀತಿ ಇವರ ಕಾರ್ಯಕರ್ತರಿಂದ ಹತ್ಯೆ ಆದವರಂತ, ರಾಜಕೀಯ ಪ್ರೇರಿತವಾಗಿ ಹತ್ಯೆ ಆರೋಪಿಯನ್ನು ಹಿಡಿದಿದ್ದಾರೆ. ಆದ್ರೆ ನಿಮ್ಮ ಪ್ರಕಾರ ಅವರು ಆರೋಪಿಗಳಲ್ಲ. ಯಾರು ಹೇಳಿದ್ರಿ? ನಾವು ಹೇಳಿದ್ರಿ. ಈಗ ನಿಮ್ಮ ಬೈಕ್ ಚಲೋ ಯಾಕೆ? ಈಗ ಯಾವ ಕಾರಣಕ್ಕಾಗಿ ಇದೇ ರೀತಿ ಆರೋಪಿಗಳನ್ನು ಹಿಡಿಲಿಲ್ಲ? PFI ಸಂಘಟನೆ ನಿಷೇಧ ಮಾಡ್ಲಿ ಅಂತ ಒಂದು ಸಂಘಟನೆಯಲ್ಲಿ ನಾವು ನಮ್ಮ ಮೂಲ ಉದ್ದೇಶ ನೀವು ಗಮನಿಸಿದ್ದೀರಾ? ಅವರನ್ನು ಬಂಧಿಸಿ, ನಮ್ಮ ಮೂಲ ಉದ್ದೇಶ ನೀವು ಗಮನಿಸಿದ್ದೀರಾ? ಹಿಡಿಲಿಲ್ಲ ಅಂತೇಳಿ ನಾವು ರಾಜೀನಾಮೆ ಕೊಡಬೇಕು. ನಮ್ಮ ಷರತ್ತು ಹತ್ಯೆಯನ್ನು ಮಾಡಿದವರನ್ನು ಎಲ್ಲರನ್ನು ಪ್ರೀತಿ ಮಾಡುವಂತ ನಾಯಕ ಯಾವ ಕಾರಣಕ್ಕೆ ರಾಜೀನಾಮೆ ಕೊಡಬೇಕು? ನೀವು ಹೇಳಿ, ಯಾವ ಕಾರಣಕ್ಕೆ ರಾಜೀನಾಮೆ ಕೊಡಬೇಕು? ಎಲ್ಲಿ ತಪ್ಪು ಮಾಡಿದ್ದಾರೆ? ಭ್ರಷ್ಟಾಚಾರ ಮಾಡಿದಾರ? ಹಗರಣ ಮಾಡಿದಾರ? ಏನಾದ್ರೂ ಬೇನಾಮಿ ಆಸ್ತಿ ಮಾಡಿದಾರ? ಅಥವಾ ಯಾರಿಗಾದ್ರೂ ಮೋಸ ಮಾಡಿದಾರ? ಅಥವಾ ಯಾವ್ದಾದ್ರು ರಾಜಕೀಯವಾಗಿ ಏನಾದ್ರು ಅಪಚಾರ ಮಾಡಿದಾರ? ಹತ್ಯೆ ಮಾಡಬಹುದಾ? ಯಾರು ಹತ್ಯೆ ಮಾಡಿದಾರೆ? ಅಮರನಾಥ ಹತ್ಯೆ ಮಾಡಿದವರನ್ನು ಮಾಡುವಂತದ್ದು ನಿಮ್ಮ ವಿಷಯಾಂತರ ಮಾಡ್ತಿರುತ್ತವ್ರೆ. ವಿಷಯಾಂತರ ಮಾಡುದಲ್ಲ. ನೋಡಿ, ನಾನು ಹೇಳುದು ಶರತ್ ಮಡಿವಾಳರ ಹತ್ಯೆ ಗಮನಿಸಿ ಉತ್ತಮರೇ. ನಾವು ಅವಕಾಶ ಕೊಡಿ, ನೀವು ಮಾತಾಡಿ. ಎಂಪಿಗಳು ನೋಡಿ, ನಾವು ಹೇಳುದು ಅಷ್ಟೇ. ನಾವು ಹೇಳಿದ್ದು ಶರತ್ ಮಡಿವಾಳರ ಹತ್ಯೆ ಆದಂತಹ ಆರೋಪಿಗಳನ್ನು ಯಾರು ಬಂಧನ ಮಾಡಿದ ಕೂಡಲೇ ನಮ್ಮ ನಳಿನ್ ಕುಮಾರ್ ಕಟೀಲ್ರವರು ಇವರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಯಾಕೆ ವಿಷಾದ ಮಾಡ್ತಾರೆ? ನಾವು ಹೇಳುದು ಇಷ್ಟೇ, ಹತ್ಯೆಗಳನ್ನು ಮಾಡಿದವರು ಒಂದು ಸಂಘಟನೆ ನೀವು ಗಮನಿಸಿ. ಯಾಕೆ ಒಂದು ಪತ್ರಿಕೆ ಗೋಷ್ಠಿಯನ್ನು ಕೂಡ ಕಲಿಯಲಿಲ್ಲ? ನೋಡಿ, ಅದರದ್ದು ಪೊಲೀಸ್ ತನಿಖೆಯನ್ನು ಮಾಡಿದ್ರೆ ರಾಜಕೀಯ ಅದು ನೀವು ಯಾವ ರೀತಿ ಕೊಂಡೋಗ್ತಾರೆ ನಿಮಗೆ ಬಿಟ್ಟದ್ದು. ಬೇರೆ ಯಾವ ಒಂದು ವಿಷಯ ಕೂಡ ನೀವು ಒಂದೇ ರಾಜಕೀಯ ಯಾಕೆ ದುಡುಕ್ತೀರಿ? ಹಾಗೆ ಹೇಳ್ಬೋದಿತ್ತಲ್ಲ. ಇಂತಹ ಸಂಘಟನೆಗಳು ಪೊಲೀಸ್ ಇಲಾಖೆ ಕೊಟ್ಟ ಕೂಡ ಇದು ಒಂದು ಮಾತನ್ನು ಹೇಳ್ಬೋದಿತ್ತಲ್ಲ. ಇವತ್ತು ಯಾಕೆ ಹತ್ತಿಕ್ಕೊಂದು ಕಾರ್ಯ ಮಾಡಿದ್ರಿ? ಯಾಕೆ ಪೊಲೀಸ್ ಇಲಾಖೆ? ನೋಡಿ, ನೀವೇನು ಬೇರೆ ಹತ್ಯೆ ಬಗ್ಗೆ ಚರ್ಚೆ ಆಗಿದೆ, ಸಾಕಾಗೋಗಿದೆ. ನಾವು ಹೇಳುದು ಇವತ್ತು ಚರ್ಚೆ ಮಾಡ್ಲಿಕ್ಕೆ ಹೇಳಿದ್ದಾರೆ. ಆದ್ರೆ ನಾವು ಹೇಳುದಿಷ್ಟೇ, ನಮ್ಮದು ಸಾಧ್ಯವಿಲ್ಲ. ನೋಡಿ, ನಾವು ಹೇಳುದಿಷ್ಟೇ. ರಮಣತ್ರ ಅವರು PF ಗೆ ಬೆಂಬಲ ಕೊಡ್ತಾ ಉಂಟಂತ ನಿಮ್ಗೆ ಸಾಕ್ಷಿ ಉಂಟಾ ನಿಮ್ಮ ಹತ್ರ? ನೋಡಿ, ನಾನು ಹೇಳ್ತೇನೆ ಇಷ್ಟೇ, ಒಂದು ವ್ಯವಸ್ಥೆಗೆ ನೇರ ಸಹಕಾರ ಮತ್ತು ಹಿಂಬಾಗಿಲ ಸಹಕಾರಗಳನ್ನು ನೀವು ಗಮನಿಸಬೇಕು. ನಾವು ಖಂಡಿತವಾಗಿ ಅವರ ವೈಯಕ್ತಿಕ ವಿಷಯಗಳು ನಮಗೆ ಬೇಡ. PFI ಬೆಂಬಲ ಕೊಟ್ಟರೆ ಸಚಿವ ರಮನಾಥ ರೈ ಅವರ ವೈಯಕ್ತಿಕವಾದಂತ ವ್ಯವಸ್ಥೆಗಳು ನಮಗೆ ಬೇಡ. ಅವರು ವೈಯಕ್ತಿಕವಾದ್ರೆ ಅವರಿಗಿದ್ದದ್ದು. ನಾವು ಹೇಳಿದ ಅವರು ಜಿಲ್ಲಾ ಉಸ್ತುವಾರಿ ಸಚಿವರು. ನೋಡಿ, ನೀವು ಒಂದ ಪ್ರಶ್ನೆಗೆ ನೀವು ಕೇಳ್ಬೇಕು, ಒಂದನ್ನು ನೀವು ಹೇಳ್ಬೇಕು, ನಾವು ಒಂದು ಅವಕಾಶ ಕೊಡ್ತೇವೆ. ನಾವೇ ವಿಷಯ ಅಂತ ನೀವು ಇವರಿಗೆ ಹೇಳಿದ ವ್ಯವಸ್ಥೆ ನೋಡಿ, ಜಿಲ್ಲಾ ಉಸ್ತುವಾರಿ ಅವರ ಬಗ್ಗೆ ಹೇಳುವಾಗ ಇವರ ಇದು ಮಾಡ್ಲಿಕ್ಕೆ ಬರ್ತಾರೆ. ಒಂದ ನೀವು ಅವ್ರು ನಾವೇ ವೈಯಕ್ತಿಕವಾಗಿ ನಾವು ಅವ್ರದ್ದು ವಿಚಾರ ಬೇಡ. ನಾವು ಹೇಳುದು ಅವರ ಕಾರ್ಯವೈಖರಿಗಳು ಸರಿ ಇಲ್ಲ. ಒಂದು 6 ಅವಧಿಗಳ ಕಾಲ ಒಂದು ಶಾಸಕನಾಗಿ ಬಂದಂತಹ ಸಚಿವ ರಮನಾಥ ರೈ ಜಿಲ್ಲೆಯ ಜನತೆಯಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡ್ತಾರೆ. ಇವರೇನು ಒಂದು ಸಮುದಾಯದಿಂದ ಚುನಾಯಿತರಾದವರ? ಇವರ IPL ಕಲ್ತ್ಕೊಂಡು ಅಧಿಕಾರಿ ಅಂತ ಅವನನ್ನು ಬಂಧಿಸಿ ಇವನನ್ನು ಬಂಧಿಸಿ ಅಂತ ಹೇಳ್ತಾರಲ್ಲ. ಯಾರಿವರು? ಯಾರಿಗೆ ಹೇಳ್ತಾರೆ ಇವರಿಗೆ ಇಂಥ ಅಧಿಕಾರ ಕೊಟ್ಟದ್ದು? ಸಚಿವರಾದ ಇವರಿಗೆ ಮತ್ತು ಸಿದ್ದರಾಮಯ್ಯ ಅವರಿಗೆ ಈ ರೀತಿಯ ಸರ್ಕಾರ ಮಾಡಿ ಇವರೊಂದು ಹಿಂದೂಗಳಿಂದ ಚುನಾಯಿತರಾಗಲಿಲ್ಲ. ಹೇಳಿ, ಇವರು ಹಿಂದೂಗಳ ಮತ ಬೇಡ ಅಂತ ಇವರು ಹೇಳಿ.
ಹೇಳಿ ಓಕೆ ಹೇಳ್ರಿ ಇದು ಏನು ಸರ್ಕಾರ ಏನು ಇವರು ಗುಂಡಾಗಿರಿ ಸರ್ಕಾರ ಮಾತ್ರ ಓಕೆ, ಓಕೆ, ಹಿಟ್ಲರ್ನ ಓಕೆ, ಓಕೆ. ನಾಜಿ ಬಂತದಂತ ಸರ್ಕಾರವನ್ನು ಇವರು ಮಾಡುದು ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ ಮೊನ್ನೆ ಏನ್ರಿ ಇವರು ಸರ್ಕಾರ ಮಾಡಿದ್ರೆ ದುರಂಕಾರ ಎಬ್ಬಿಸಿದ್ದಾರಾ? ಮುಸಲ್ಮಾನರ ಮತ ಬೇಡ, ಕ್ರೈಸ್ತರ ಮತ ಬೇಡ, ಯಾಕೆ ಮತಾಂತರ ಮಾಡ್ತಿದ್ದೀರಿ? ಹಿಂದೂಗಳ ಹತ್ರ ಹೇಳ್ದೆ ಹೇಗೆ ನೀವು? ಯಾರು ನೀವು ಮುಸಲ್ಮಾನರನ್ನು ನೋಡಿ ನರೇಂದ್ರ ಮೋದಿ ಅವರ ಸರ್ಕಾರ ಯಾವ ರೀತಿ ಒಂದು ವ್ಯವಸ್ಥೆ ಮಾಡಿದೆ ಅಂತ ಹೇಳಿದ್ರು. ಉತ್ತರ ಅಬ್ಬಾಸ್ ಇವತ್ತು ಮುಸಲ್ಮಾನರ ಒಂದು ಸಚಿವನಾಗಿ ಮಾಡಿ ಎಲ್ಲ ಸಮುದಾಯದ ಯಾಕೆ ನೀವು ಧರ್ಮದ ವಿರುದ್ಧ ನೀವು ಮಾಡಿದ್ದು ನೀವೇ ಒಬ್ಬ ಸಚಿವನಾಗಿ IBL ಕುರಿತು ಅವನನ್ನು ಬಂಧಿಸು ಇವನನ್ನು ಬಂಧಿಸು ಅಂತ ಹೇಳಿದ್ರೆ ಯಾರೇ ಜನತೆ ಗಮನಿಸಿದೆ ಯಾಕೆ ಮಾಡಬೇಕು? ಒಂದು ಹತ್ಯಾದಂತಹ ಶರತ್ ಮಡಿವಾಳರ ಮನೆಗೆ ಹೋಗುವಷ್ಟು ಸೌಜನ್ಯತೆ ಇವರಿಗೆ ಹೇಳ್ತಾರೆ. ಇವರು ಅವರ ತಂದೆ ಹೇಳ್ತಾರೆ ಅಲ್ಲ ಹೋಗಿದಾರಲ್ಲ ಮತ್ತೆ ಶರತ್ ಮಡಿವಾಳ ಮನೆ ಹೋಗಿದ್ದಾರೆ. ಶರತ್ ಮಡಿವಾಳ ಮನೆಗೆ ಹೋಗಿದ್ದಾರೆ. ಓದಂತ ವಿಚಾರ ಹೇಗಿತ್ತು? ಯಾವುದೇ ವಿಚಾರ ಬಾಬಾ ಅವರದ್ದು ತಂದೆ ಕಡೆಗೆ ಹೇಳಿದಂತ ಮಾತನ್ನು ನೀವು ಗಮನಿಸಿದ್ದೀರಿ. ಸಂದೇಶ್ ಅವರೇ, ರಮನಾಥ್ ರೈ ಅವರಿಗೆ ಹತ್ಯೆಯಿಂದ ರಾಜಕೀಯ ಲಾಭ ಏನೂ ಇಲ್ಲ. ರಾಜಕೀಯ ಲಾಭ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದಕ್ಕೆ ಹೇಳಿದ್ದು ರಾಜಕೀಯ ಮಾಡಬೇಡಿ ಅಂತ ಹೇಳಿದ್ದು. ಅದಕ್ಕೆ ನಾವು ಹೇಳುದು ಇಷ್ಟೇ, ಮೆರವಣಿಗೆ ಮಾಡುವ ಅಗತ್ಯ ಇರಲಿಲ್ಲ ಸೆಕ್ಷನ್ ಇರುವಾಗ. ಯಾಕೆ ಮೆರವಣಿಗೆ ಮಾಡಿದ್ದು? ಹತ್ಯೆ ಮಾಡಿ ಸೀದಾ ಕೊಂಡೋಗಿ ನೀವು ಅಂತ ತೋರಿಸ್ಬೇಕಂತಿದ್ರೆ ಯಾಕೆ ಮಾತಾಡ್ತೀರಿ? ಉತ್ತಮ್ರೆ, ಒಂದು ಸಮಾಜದಲ್ಲಿ ಸೆಕ್ಷನ್ ಇರುವಾಗ ನೀವು ರ್ಯಾಲಿ ತಗೊಂಡು ಹೋದ್ರಿ, ಏನಾಯ್ತು? ಮತ್ತೆ ಪುನಃ ಗಲಾಟೆ ಆಯ್ತು. ಅಲ್ಲಿ ಕಲ್ಲೆಸಿದ್ರು, ನೀವು ಹಿಂದೆ ಕಲ್ಲೆಸಿದ್ರಿ. ಜಿಲ್ಲೆಯಲ್ಲಿ ಒಂದು ತಿಂಗಳು ಬಂದಾಯ್ತು. ಬಂಟ್ವಾಳ ಕಲ್ಲಡ್ಕ ಕ್ಷೇತ್ರ ಏನಾಯ್ತು ಅಂತ ಇಡೀ ಜಿಲ್ಲೆಗೆ ಗೊತ್ತುಂಟು, ಇಡೀ ದೇಶಕ್ಕೆ ಗೊತ್ತುಂಟು ಏನಾಯ್ತಂತ. ಚರ್ಚೆ ಮಾಡಿದಾಗ ಒಂದು ಸಮಾಜದಲ್ಲಿ ಒಂದು ಸಂಘದ ಕಾರ್ಯಕರ್ತ ಹತ್ಯೆ ಆದಾಗ ಅವನನ್ನು ಯಾವ ರೀತಿ ಶೋಕ ತಪ್ತ ಸಮಾಜ ಸ್ವೀಕಾರ ಮಾಡಬೇಕೆಂದು ನಮಗೆ ಕಾಂಗ್ರೆಸ್ನಿಂದ ಕಲಿಬೇಕಿಲ್ಲ, ನಂಗೆ ಕಾಂಗ್ರೆಸ್ನಿಂದ ಕಲಿಬೇಕಿಲ್ಲ. ಯಾಕೆಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಾಮಾನ್ಯ ಕಾರ್ಯಕರ್ತ ಏನ್ರಿ ಯಾವ ಸಂಘಟನೆ ದುಃಖವನ್ನ ಉಂಟಾದ್ರೆ ಇಂತಹ ವ್ಯವಸ್ಥೆ ಆಗಬಾರ್ದು ಅಂತ ಕ್ರಮ ತೆಗೆದುಕೊಳ್ಳಿ ಅಲ್ಲ ಹೇಳಿ. ರೋಡಲ್ಲಿ ಹೋಗುವ ಅಮಾಯಕರು ಸಾಯ್ತಿದ್ದಾರೆ. ಯಾವ್ದು ವಿಷಯಕ್ಕೆ ಸಾಯ್ತಿದ್ದಾರೆ? ಧರ್ಮದ ರಾಜಕೀಯದಿಂದ. ನೀವು ಅವರನ್ನು ಪ್ರೇರೇಪಿಸುದು, ಅವರು ನಿಮ್ಮನ್ನು ಪ್ರೇರೇಪಿಸುದು, ಇದೇ ಆಗ್ತಾ ಉಂಟು ನಮ್ಮ ಜಿಲ್ಲೆ. ಪ್ರೋತ್ಸಾಹ ಕೊಡಬೇಡಿ ಅಂತ ನಾವು ಹೇಳುದು. ನೀವು ಧರ್ಮದ ಬಗ್ಗೆ ಮಾತಾಡಬೇಡಿ. ಇವತ್ತು ಎಲ್ಲಾ ಸಮಾಜದವರು ಗಮನಿಸಿದಾಗ ಯಾಕಂದ್ರೆ ನೋಡಿ ಈಗ ನಾವು ವಿಷಯಾಂತರ ಆಗ್ತಾ ಉಂಟಂತ ಅನಿಸ್ತಾ ಉಂಟು. ಈಗ ಬೈಕ್ ಚಲೋ, ಈಗ ನೀವು ಮಂಗಳೂರು ಚಲೋ ಮಾಡಿದ್ರಿ ಬೈಕ್ ರ್ಯಾಲಿ, ಈಗ ಅದು ಅವ್ರಿಗೆ ಪರ್ಮಿಷನ್ ಕೊಟ್ಟು ನೀವು ನಾಡ್ದು ಪಾದಯಾತ್ರೆ ಮಾಡಿ ಬರ್ತೀರಿ ಸೇರ್ತೀರಿ ಅಂತ ಹೇಳಿದ್ರಿ. ಏನು ಉದ್ದೇಶ ನಿಮ್ಮದು ಜನರಿಗೆ? ಹಾಗಾದ್ರೆ ಈಗ ಆಗ್ತಾ ಉಂಟು ಕರ್ನಾಟಕ ಸರ್ಕಾರದಿಂದ ಹೇಳುವುದು ಉದ್ದೇಶ ಮಾತ್ರ. ಅದು ನಿಮ್ಮ ಹೋರಾಟದಿಂದ ನಾಳೆ ಅವರು PF ನಿಷೇಧ ಮಾಡ್ತಾರೆ, ರಾಜೀನಾಮೆ ಕೊಡ್ತಾರೆ, ನಿಮ್ಗೆ ಗ್ಯಾರಂಟಿ ಉಂಟು. ನಾವು ಸ್ನೇಹಿತರು ಸಹ ಗಮನಿಸಬೇಕು. ನಾವು ಸ್ಪಷ್ಟವಾಗಿ ಹೇಳ್ತೇವೆ, ನಮ್ದು ಕರ್ನಾಟಕದಲ್ಲಿ ಇಡೀ ಕರ್ನಾಟಕದಲ್ಲಿ ಆದಂತಹ ಹತ್ಯೆಗಳನ್ನು ಒಂದು ತಾರ್ಕಿಕ ಅಂತ್ಯ ಪಡಬೇಕಂತೇಳಿ ದೂರದ ಬೆಂಗಳೂರಿನಿಂದ ಮಂಗಳೂರಿಗೆ ಪ್ರತಿಭಟನೆ. ಯಾಕೆಂದರೆ ಅಲ್ಲಿ ಹತ್ಯೆ ಆಗಿದೆ, ಅಲ್ಲಿಂದ ಹತ್ಯೆಗಳೆಲ್ಲವೂ ಇಲ್ಲಿ ಬಂದು ಅದರ ಬಗ್ಗೆ ಸರ್ಕಾರಕ್ಕೊಂದು ಬಿಸಿ ಮುಟ್ಟಿಸುವಂಥ ವ್ಯವಸ್ಥೆ ನಮ್ಮದು. ಬೆಂಗಳೂರಿನೊಂದು ಪಾದಯಾತ್ರೆ ಮಾಡಲಿಕ್ಕೆ ಸಾಧ್ಯವಾಗ್ತದಾ? ದೂರದೊಂದು ನೋಡಿ 40-50 ಕಿಲೋಮೀಟರ್ವರೆಗೆ ಪಾದಯಾತ್ರೆ ಮಾಡ್ಬೋದು. ಆದರೆ ಇವರು ಹೇಳ್ತಾರೆ ಪಾದಯಾತ್ರೆ ಮಾಡಿ. ನಮಗೆ ನಮ್ಮ ಪ್ರತಿಭಟನೆ ರೂಪುರೇಷೆಯನ್ನು ನಾವು ಕಾಂಗ್ರೆಸ್ನಿಂದ ಕಲಿಸಿದಿಲ್ಲ. ಯಾಕೆಂದ್ರೆ ನಾವು ಜನಸಂಘದಿಂದ 70 ವರ್ಷದಿಂದ ಹೋರಾಟ ಮಾಡಿಕೊಂಡೇ ಬಂದವರು. ಯಾವಾಗ ಒಂದು ನ್ಯಾಯಯುತವಾದಂತಹ ಸರ್ಕಾರ ತನ್ನ ಜನತೆಗೆ ಪರಿಹಾರ ಸಿಗದಂಥ ಸಂದರ್ಭದಲ್ಲಿ, ನ್ಯಾಯ ಕೊಡದಂಥ ಸಂದರ್ಭದಲ್ಲಿ ಯಾವ ರೀತಿ ಹೋರಾಟ ಮಾಡಬೇಕೆಂದು ಭಾರತೀಯ ಜನತಾ ಪಾರ್ಟಿ ಜನಸಂಘದಿಂದ ಗೊತ್ತುಂಟು. ಹಾಗೆ ನಾವು ಹೇಳುದು ಇಷ್ಟೇ, ಇದನ್ನು ಗೊಂದಲ ಮಾಡಿದ್ದಾರೆ. ಒಂದು ಪ್ರತಿಭಟನೆಯನ್ನು ಹತ್ತಿಕ್ಕುವಂತ ಕಾರ್ಯ ಮಾಡಿ ತುರ್ತು ಪರಿಸ್ಥಿತಿಯನ್ನು ಗಮನಿಸುವಂತೆ ಮಾಡಿದ ಸರ್ಕಾರ ಇದು ಸಿದ್ದರಾಮಯ್ಯ ಸರ್ಕಾರ. ಮತ್ತೊಂದು ವಿರೋಧ ಪಕ್ಷದಲ್ಲಿರುವಂತಹ ಒಂದು ಯಾವುದೇ ಪಕ್ಷ ಇರಲಿ, ಅದನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಬದಲು ಅವರು ಹೇಳಿದ ವಿರೋಧ ನೋಡಿ. ಒಂದು ನಿಮಿಷ ರಾಜನೀತಿ ಮತ್ತು ರಾಜಧರ್ಮದಲ್ಲಿ ವಾಜಪೇಯಿ ಅವರೊಂದು ಮಾತನ್ನು ಹೇಳಿದರು. ಒಂದು ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ಒಟ್ಟಾಗಿ ಕೆಲಸ ಮಾಡಿದ್ರೆ ರಾಜ್ಯ ಇಲ್ಲದ್ರೆ ದೇಶ ಸುಭಿಕ್ಷೆ ಆಗ್ತದೆ, ಅಭಿವೃದ್ಧಿ ಕಾಣ್ತದೆ. ಆದ್ರೆ ಇಲ್ಲೇನ್ ಮಾಡಿದ್ರು? ಸಿದ್ದರಾಮಯ್ಯ ಸರ್ಕಾರ ಬಂದ ಕೂಡಲೇ ವಿರೋಧ ಪಕ್ಷವನ್ನು ನೋಡುವ ರೀತಿಯ ಬದಲಾವಾಯ್ತು. ಅಂದ್ರೆ ನೀತಿ, ಆ ವಿರೋಧ ಪಕ್ಷ ನೋಡುವ ನೀತಿಯ ಒಟ್ಟಿಗೆ ಇಂದು ಒಂದು ಸಮಾಜವನ್ನು ಧಿಕ್ಕರಿಸುವಂತ ನೋಡಿ. ನಾನು ಸ್ಪಷ್ಟವಾಗಿ ಹೇಳ್ತೇನೆ, ಇವರ ಕಾರ್ಯವೈಖರಿಯನ್ನು ಇವರು ಭಾಗ್ಯಗಳನ್ನಂತ ಕೊಟ್ಟರು, ಎಷ್ಟೋ ಭಾಗ್ಯನ ಕೊಟ್ಟು ಕೊನೆಗೆ ಹತ್ಯಾ ಭಾಗವನ್ನು ಕೊಟ್ಟರು. ಮುಸಲ್ಮಾನ ಬಾಂಧವರಿಗೆ ಶಾದಿ ಭಾಗ್ಯ ಕೊಟ್ಟಿ ನೋಡಿ ನೋಡಿ ಶಾದಿ ಭಾಗ್ಯವನ್ನು ಕೊಟ್ಟು ಮಾತಾಡಿ ನಿಮ್ಗೆ ಅವಕಾಶ ಕೊಡಿ, ನಾವು ಮಾತಾಡೋದಿಲ್ಲ. ಮತ್ತೆ
ಅನಂತರ ಶಾದಿ ಭಾಗ್ಯ ಮುಸಲ್ಮಾನ ಬಾಂಧವರಿಗೆ ಶಾದಿ ಭಾಗ್ಯ ಅದನ್ನ ಕೊಟ್ಟೇನೆ ಅಂತ ಹೇಳಿ ಶಗುನ್ ಭಾಗ್ಯ ಅವರಿಗೆ ಇದನ್ನು ಕೊಟ್ಟರು, ಯಾವುದನ್ನು ಅತ್ಯಸಂತ ಮಾಡಿದ್ರು. ನಾವ್ ಹೇಳ್ದು ಶಾದಿ ಭಾಗ್ಯ ಕೊಟ್ಟದ್ದನ್ನು ನಾವು ವಿರೋಧಿಸಲಿಲ್ಲ. ಪಾಪ ಮುಸಲ್ಮಾನ ಬಾಂಧವರಿಗೆ ನಿನ್ನೆ ನೀವು ಚರ್ಚೆ ನೋಡಿದಿರಿ, ನಿನ್ನೆ ಎಲ್ಲಾ ಮಾಧ್ಯಮಗಳು ಬಂದಿದೆ, ಶಾದಿ ಭಾಗ್ಯ ಅರ್ಧಕ್ಕೆ ನಿಂತು ಹೋಗಿದೆ, ಎಲ್ಲಾ ಬಾಂಧವರು ವಿರೋಧ ಮಾಡಿದ್ದಾರೆ ಅಂತ ಹೇಳಿ. ಮತ್ತೊಂದು ಅನಂತರ ನೋಡಿ, ಜಾತಿ ವಿಷ ಬೀಜವನ್ನು ಬಿತ್ತಿದ್ರು ಯಾವುದ್ರಲ್ಲಿ, ವೀರಶೈವ ಲಿಂಗಾಯತ ಎರಡು ಧರ್ಮದ ನಡುವೆ ಧರ್ಮದ ವಿಷ ಬೀಜ ಇನ್ನೊಂದು ನೋಡಿ ನೋಡಿ ಪಾಷಾಣ ಮಕ್ಕಳಲ್ಲಿ ವಿಷ ಬೀಜ ಬಿತ್ತಿದ್ರು. ಏನು ಅಲ್ಪಸಂಖ್ಯಾತ ಮಕ್ಕಳಿಗೆ ಪ್ರವಾಸ ಭಾಗ್ಯ ಕೊಟ್ಟು, ಹಾಗಾದ್ರೆ ನಾವೊಂದು ಭಾಗ್ಯಗಳ ಮಧ್ಯೆ ಮಕ್ಕಳು ಯಾರು? ಅದು ಅಲ್ಪಸಂಖ್ಯಾತರಲ್ಲಿ ಬಹುಸಂಖ್ಯಾತರಲ್ಲಿ ಮಕ್ಕಳೇ ನಮ್ಮ ಮನೆ ಹತ್ತಿರ ಆದ್ರೆ ಇವತ್ತು ಯಾವ ರೀತಿಯಿಂದ ನೀವು ಗಮನಿಸಬೇಡಿ, ನಿಮ್ಮ ದುರಾಲೋಚನೆ ಮತ್ತು ದುರಾದೃಷ್ಟದಿಂದ ನಾವು ಕಂಡಿದ್ದೇವೆ, ಯಾವ ರೀತಿಯಿಂದ ಗಮನಿಸಿದಿರಿ. ಆದ್ರೆ ನಮ್ದು ಇರೋದಿಲ್ಲ, ಭಾಗ್ಯಲ್ಲ. ಇವತ್ತು ಅನ್ನ ಭಾಗ್ಯದಲ್ಲಿ ಭ್ರಷ್ಟಾಚಾರ ಮಾಡಿದ್ದೀರಿ, ಅನ್ನ ಭಾಗ್ಯದಲ್ಲಿ ಭ್ರಷ್ಟಾಚಾರ ಮಾಡಿದ್ದೀರಿ, ಜಾತಿಯಲ್ಲಿ ವ್ಯವಸ್ಥೆ ಮಾಡಿದಿರಿ, ಧರ್ಮದ ವಿರುದ್ಧ ಮಾಡಿದಿರಿ, ಇದೆಲ್ಲ ಮಾಡಿದಿರಿ. ಆದ್ರೆ ನಾವು ಇದಕ್ಕೆಲ್ಲ ರೂಪುರೇಷೆ ಕೊಟ್ಟದ್ದು ಏನೇ ಬೇಕಾದ್ರೂ ಹೇಳಿ, ಚರ್ಚೆಯಲ್ಲಿ ಹೇಳಿ. ಇವತ್ತು ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಒಂದಲ್ಲ ನೂರಾರು ಜನಪರ ಕೆಲಸಗಳನ್ನು ಇವತ್ತು ಅನ್ನ ಭಾಗ್ಯ ಇರಬಹುದು, ಕ್ಷೀರ ಭಾಗ್ಯ ಇರಬಹುದು, ಆರೋಗ್ಯ ಭಾಗ್ಯ ಇರಬಹುದು, ಅದೇ ರೀತಿ ಶಾದಿ ಭಾಗ್ಯ ಇರಬಹುದು, 160 ಪ್ರಣಾಳಿಕೆಯಲ್ಲಿ ಕೊಟ್ಟಂತ ಭರವಸೆಯಲ್ಲಿ 165ರಲ್ಲಿ 160ರಷ್ಟು ಈಡೇರಿಸಿದಂತ ನಂಬರ್ 1 ಮುಖ್ಯಮಂತ್ರಿ ಇದೆ, ಅದು ಸಿದ್ದರಾಮಯ್ಯ ಸರ್ಕಾರ. ಸಿದ್ದರಾಮಯ್ಯ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಜಾತಿ ವಿಷಯದಲ್ಲಿ, ಧರ್ಮದ ವಿಷಯದಲ್ಲಿ ಎಲ್ಲೂ ರಾಜಕೀಯ ಮಾಡಲಿಲ್ಲ. ಜಾತ್ಯತೀತ ನಿಟ್ಟಿನಲ್ಲಿ ನಾವು ಮಾಡಿದೇವಂತ ಸಮರ್ಥನೆ ಮಾಡಿ ಒಬ್ಬ ರಾಜಕೀಯ ಮಾಡಿದಂತ ಮಾಡಿ ಎಲ್ಲರನ್ನು ಇವತ್ತು ಮಾಡಿ ಎಲ್ಲಾ ರಾಜಕೀಯ ಎಲ್ಲ ಆಫೀಸರ್ಗಳಿಗೆ ಹತ್ಯೆ ಭಾಗ್ಯ ಕೊಟ್ರು, ಆತ್ಮಹತ್ಯೆ ಭಾಗ್ಯ ಕೊಟ್ರು. ಮತ್ತೆ ನೋಡಿ ಇವತ್ತು ಒಂದು ವ್ಯವಸ್ಥೆಗೆ ಇವರಿಗೆ ನಂಬಿಕೆ ಇಲ್ಲ. ಇವತ್ತು ಪೊಲೀಸ್ ಇಲಾಖೆಯನ್ನು ದುರ್ಬಳಕೆ ಮಾಡಿಕೊಂಡು ಜನರನ್ನು ಹತ್ತಿಕೊಂಡು ಏನೇ ಮಾಡಿ ಬರುವ 7ರಂದು ನಾವು ಮಂಗಳೂರು ರ್ಯಾಲಿ ಚಲೋವನ್ನು ಮಾಡಿಯೇ ಸಿದ್ಧ. ಇದು ಈ ಒಂದು ತಾರ್ಕಿಕ ಅಂತ್ಯವನ್ನು ಇಲ್ಲಿ ಕಾಣಿಸೇ ಸಿದ್ಧ ಎನ್ನುವಂತ ನಾವು ಸ್ಪಷ್ಟವನ್ನು ಯುವ ಮೋರ್ಚಾದಲ್ಲಿ ಹೇಳ್ತಾ ಇದ್ದೇವೆ. ಅನಂತರ ಈ ಸಿದ್ದರಾಮಯ್ಯ ಸರ್ಕಾರವನ್ನು ಯಾವ ರೀತಿ ನಮ್ಗೆ ಈ ಹಿಂದೂ ದಮನ ಕಾರ್ಯ ಮಾಡ್ತೇನೆ ಅದನ್ನು ಕಿತ್ತಗಿಸುವಂತಹ ಕಾರ್ಯವನ್ನು ಮಾಡಿಯೇ ಸೇರ್ತೇವೆ ಎನ್ನುವಂತ ಮಾತನ್ನು ಉಲ್ಲೇಖ ಮಾಡ್ತೇವೆ. ನಾವು ಕಾರ್ಯಕ್ರಮ ಅಂತ್ಯಕ್ಕೆ ಬಂದಿದ್ದೇವೆ. ಮಂಗಳೂರು ಚಲೋ ಆಗ್ಲಿಕ್ಕೆ ಉಂಟು. ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಜ್ಞಾವಂತ ಯುವಕರು ಇವತ್ತು ಬಿಜೆಪಿ ಯುವ ಮೋರ್ಚಾದ ಮಿತ್ರರು ಹೇಳಿದ್ರು ಈಗಾಗಲೇ, ನೀವು ಮಾಡಿಯೇ ಸಿದ್ಧ ಅಂತ. ಖಂಡಿತವಾಗ್ಲೂ ನಿಮ್ಮ ಈ ಉದ್ದೇಶದಿಂದ ಮಾಡ್ಲಿಕ್ಕೆ ನಾವು ಯುವ ಕಾಂಗ್ರೆಸ್ನವರು ಎಂದಿಗೂ ಬಿಡುದಿಲ್ಲ. ನಮ್ಮ ಸರ್ಕಾರ ಇಂಥದ್ದೊಂದು ಕೃತ್ಯ ಆಗ್ಲಿಕ್ಕೆ ನಾವು ಬಿಡುದೇ ಇಲ್ಲ. ಸೌಹಾರ್ದತೆಗೋಸ್ಕರ, ಶಾಂತಿಗೋಸ್ಕರ ಮಾಡಿದ್ರೆ ನಾವು ಕೂಡ ನಿಮ್ಮೊಟ್ಟಿಗೆ ಕೆಡಗುವಂತ ರ್ಯಾಲಿಗೆ ಎಂದಿಗೂ ನಾವು ಕೊಡುವುದಿಲ್ಲ. ಒಟ್ಟಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅಮಾಯಕರ ಹತ್ಯೆಗಳು ಆಗಬಾರ್ದು ಎನ್ನುವುದು ನಮ್ಮೆಲ್ಲರ ಪ್ರತಿಯೊಬ್ಬರ ಒಂದು ಕಳಕಳಿ. ಆ ಹತ್ಯೆಯನ್ನು ಮಾಡುವುದು ಯಾವುದೇ ಧರ್ಮ ಜಾತಿ ಸಂಘಟನೆ ಇರಲಿ, ಅದಕ್ಕೆ ಖಂಡಿತವಾಗಿ ಅವರಿಗೆ ಲಗಾಮು ಹಾಕಲೇಬೇಕು. ಅದು ಪಕ್ಷಾತೀತವಾಗಿ, ಧರ್ಮಾತೀತವಾಗಿ, ಜಾತ್ಯತೀತವಾಗಿ ಆಗಲಿ ಅಂತ ಬಯಸ್ತಾ ಮಂಗಳೂರು ಚಲೋ ಎಷ್ಟರ ಮಟ್ಟಿಗೆ ನಮ್ಮ ಜಿಲ್ಲೆಯಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಉಂಟು ಮಾಡುತ್ತೆ ಅಥವಾ ಕೆದಡುತ್ತೆ, ಕಾಂಗ್ರೆಸ್ನ ಪ್ರಕಾರದ ಹಾಳಾಗತ್ತೆ, ಬಿಜೆಪಿ ಪ್ರಕಾರ ಹತ್ಯೆಗಳು ನಿಂತರೆ ಎಲ್ಲವೂ ಸರಿಯಾಗತ್ತೆ ಅಂತೇಳಿ ಬರುವ ದಿನಗಳಲ್ಲಿ ಉತ್ತರ ಸಿಗತ್ತೆ ಅಂತ ಹೇಳ್ತಾ ನಮ್ಮೊಡನೆ ಮಾತನಾಡಿರುವಂಥ ಎಲ್ಲ ಗಣ್ಯರಿಗೆ ಮತ್ತು ಕಾರ್ಯಕ್ರಮಕ್ಕೆ ಬಂದು 1 ಗಂಟೆಗಳ ಅವಧಿಯಲ್ಲಿ ತಮ್ಮ ಅಭಿಪ್ರಾಯವನ್ನು ನಮಗೆ ಹಂಚಿಕೊಂಡಿರುವಂಥ ಸಂದೇಶ್ ಶೆಟ್ಟಿ ಅವರಿಗೆ ಮತ್ತು ಉತ್ತಮ್ ಆಳ್ವಾರ್ ನಮ್ಮಟಿಯ ಪರವಾಗಿ ಆತ್ಮೀಯವಾಗಿರುವಂಥ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಇವತ್ತಿನ ಜನಧ್ವನಿ ನಾಳೆ ರಾತ್ರಿ 7:40 ಜನಧ್ವನಿ ನೇರ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ, ಶುಭರಾತ್ರಿ. ದಲ್ಲಿ ಪ್ರತಿಭಟಿಸುವಂತಹ ಹಕ್ಕು ಪ್ರತಿಯೊಬ್ಬ ಮತದಾರನಿಗೂ ಇದೆ. ಪ್ರತಿಭಟಿಸುವಂತಹದ್ದು ಆತನ ಫಂಡಮೆಂಟಲ್ ರೈಟ್ಸ್. ದಕ್ಷಿಣ ಕನ್ನಡ ಜಿಲ್ಲೆಗೆ ಕರ್ನಾಟಕ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಬೈಕ್ ರ್ಯಾಲಿ ಶಾಂತಿಯುತವಾಗಿ ಪ್ರತಿಭಟಿಸುತ್ತೇವೆ ಎಂದು ಅದರ ಪ್ರವರ್ತಕರು ಹೇಳಿಕೊಂಡಾಗ ಇದನ್ನು ತನ್ನ ಅಧಿಕಾರದ ಪರ್ವದಲ್ಲಿ ಹತ್ತಿಕ್ಕುವುದು ಸರ್ವತಾ ಸಲ್ಲದು. ಪಾಪ ಪೊಲೀಸರಾದರೂ ಏನು ಮಾಡಿಯಾರು? ಸ್ವಾಮಿ ನಿಷ್ಠೆ, ಓಲೈಕೆ ರಾಜಕಾರಣದ ಪರಮಾವಧಿ. ಈ ರೀತಿ ಬೈಕ್ ಪ್ರತಿಭಟನೆ ಮಾಡುವುದರಿಂದ ತನ್ನ ಮತ ಬೇಕಾದಂತಹ ಮುಸಲ್ಮಾನ್ ಬಾಂಧವರಿಗೆ ಎಲ್ಲಿ ನೋವಾದೀತೋ ಎಂಬ ಭಯದಿಂದ ಇದನ್ನು ಹತ್ತಿಕ್ಕಲು ಹೊರಟಿರುತ್ತಾರೆ. ಅಲ್ಲದೆ ಒಂದು ವೇಳೆ ಈ ಬೈಕ್ ಪ್ರತಿಭಟನೆ ಯಶಸ್ವಿಯಾಗಬೇಕಾದರೆ ನಮ್ಮ ಅಹಿಂದ ಮುಖ್ಯಮಂತ್ರಿಗಳಿಗೆ
ಕೆಂಪಯ್ಯನವರು ಅಥವಾ ದಿನೇಶ್ ಅಮೀನ್ ಮಟ್ಟೂರವರು ಅಥವಾ ಮುಸಲ್ಮಾನ್ ಬಾಂಧವರೇ ಬೈಕ್ ಪ್ರತಿಭಟನೆ ಮಾಡಲಿ ಬಿಡಿ ಎಂದು ಹೇಳಿದಲ್ಲಿ ಇವರು ಒಪ್ಪಿಯಾರೋ ಏನೋ. ಇವತ್ತು ದೇಶದ ಮುಕ್ಕಾಲು ಭಾಗ ಬಲಪಂಥೀಯತೆಯೇ ಆಡಳಿತದಲ್ಲಿರಬೇಕಾದರೆ, ಅದೂ ಅಲ್ಲದೆ ಸಾಮಾಜಿಕ ಜಾಲತಾಣ ಪ್ರವರ್ಧಮಾನದ ತುದಿಯಲ್ಲಿರಬೇಕಾದರೆ ಅದನ್ನು ಯಾವುದನ್ನೂ ಗಮನಿಸದೆ ಕೇವಲ ಕೋಮುವಾದ ಎಂದು ಈ ಬೈಕ್ ಪ್ರತಿಭಟನೆ ರ್ಯಾಲಿ ಮಾಡಲು ಹೊರಟಂತಹ ಈ ಒಂದು ಪಂಗಡದವರನ್ನು ಆರೋಪಿಸುತ್ತಾ ಬೈಕ್ ರ್ಯಾಲಿಗೆ ಅವಕಾಶ ಕೊಡಲಾರರು ಎಂದು ತಮ್ಮ ಅಧಿಕಾರದ ಒಂದು ಮತದಲ್ಲಿ ಹೇಳುವಂತಹದ್ದು ಸರ್ವತಾ ಸಲ್ಲದು, ಇದು ಸರ್ವತಾ ತಪ್ಪು ಎಂಬುದು ನನ್ನ ಭಾವನೆ.